ಉರಗನಿದಿರಿಗೆ ಬರುವ ಉರಗನಿದಿರಿಗೆ ಬರುವ ವೇಗೇಶ್ವರನ ತೆರೆದ ಗಜನಿ ಮೀಸೆಯದಿರುವುದ ವೀರಾವೇಶದಿಂದ ಭೀಮಸೇನದ ಇಂದನಾದ ಎಷ್ಟು ಹೊತ್ತಾಯ್ತು ಹುಡುಕ್ಲಿಕ್ಕೆ ಶುರು ಮಾಡಿ, ಈಗಲ ಆವಾಗ ಶುರು ಮಾಡಿದ್ದು. ಹುಡುಕಿ 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 ನನಗೆ ಬೇಸರ ಆಗಿ ಹೋಯ್ತು ನೋಡಿ. ಎಲ್ಲಿ ಹೋದ್ರೂ ಅವ ಇಲ್ಲ. ಹೌದಪ್ಪ, ತಾಯಿಯ ಹೊಟ್ಟೆಯನ್ನೇ ಸೇರಲಿ, ಅವಳ ಹೊಟ್ಟೆಯನ್ನು ಬಾಕಿದ್ದು ಎಳ ತಂದೇನು. ಆದರೂ ಏನು ಮಾಡುವ, ತಪ್ಪಿಸಿಕೊಂಡು ಹೋದಯೋ, ಎಲ್ಲಿದ್ದೀಯ? ಒಮ್ಮೆ ನನ್ನ ಕೈಗೆ ಸಿಕ್ಕಿದ್ರೆ ಪಾಪಿಯ ಮಗನೇ, ಎಂತದ್ದು ಸಾಯ್ಲಿಕ್ಕೆ ಬಂದೆ ನೀನು? ನೀವು ನಿಮ್ಮನ್ನು ಒಂದೊಂದ್ಸಲ ಅಪ್ಪ ಅಂತ ನಾನು ಕರೀತಿದ್ನಲ್ಲ, ತಪ್ಪಲ್ಲ. ಯಾಕೆ? ನೀ ನಮ್ಮವಾದ್ರೆ ನನ್ನನ್ನು ಅಪ್ಪ ಅಂತ ಹೇಳ್ಬಹುದು ಅಲ್ವಾ? ಯಾರ ನೀನು ಎತ್ತಿದ ಗದೆಯನ್ನು ಹಾಗೆ ಬಿಟ್ಟದಿದ್ರೆ ನೀನು ಏನಾಗ್ತಿತ್ತು? ಅಲ್ಲಿ ಅಪ್ಪಚ್ಚಿ ಆಗ್ತಿದೆ ಅಲ್ವಾ? ತಲೆ ಹೋಗಿ ಹೊಟ್ಟೆ ಸೇರ್ತಿತ್ತು. ದೇವಡಿಗ್ರೆ 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 ಬಿಡ್ತೇವೆ. ನೀನು ಯಾರ ಸುದ್ದಿ ಬೇಕಾದ್ರೆ ಅವ್ರ ಸುದ್ದಿ ಹೇಳ್ಬೇಡ. ನಾನೇನು ಹೇಳಿದ್ದು? ಎಂತದ್ದು? ದೇವರ ಅಡಿಗೆ ಬಿದ್ದೆ, ದೇವರ ಅಡಿಗೆ ಬಿದ್ದೆ. ದೇವರ ಅಡಿಗೆ ಬಿದ್ದೆ ಹೇಳು. ಅವ ಸಾಯಿಲ್ಲ, ಅವ ನನಗೆ ದೇವರ ಅಡಿಗೆ ಬಿದ್ದೆ ಅಂತ ಹೇಳಿದ್ದು. ಅವ ಸಾಯಲಿ, ಆಚೆದ್ದು ಕುಳ್ಳಲು ಸಾಯಲಿ ಎತ್ತಲ, ಅದು ವಿಷಯ ಬೇರೆ. ಒಂದು ಕುಳ್ಳ ಒಂದು ಡುಮ್ಮ, ಸರಿ ಆಯ್ತು, ಅದೆಲ್ಲ ವಿಷಯ. ದೇವರ ಅಡಿಗೆ ಬಿದ್ದೆ. ಹೌದು, ದೇವಳಿಗೆ ಬಿದ್ದೆ ಅಂತ ಹೇಳ್ಬೇಡ ಮತ್ತೆ. ದೇವರಿಗೆ ಅಡಿಗೆ ಹೇಗೆ ಅಲ್ವಾ? ಹಾಗಲ್ಲ. ಹಾಗಾದ್ರೆ ನೀನು ಯಾರು? ದೇವರೇ, ನೀವು ಹೇಳಿದ್ರೆ ಅಲ್ವೇ ಏನಂತ? ಹಾಗೆ ಬರಬೇಕು ಅಂತ ಹೇಳಿ. ಹೌದು ಹೌದು, ಬೇಗರ್ ಶಿವ ಅಂತ ಹೇಳಿಲ್ವೇ? ಬೇಗರ್ ಶಿವ, ಬೇಗ ಅರಸಿ ಬಾ. ನಾನು ಅದನ್ನೇ ಹೇಳಿದ್ದು. ನೀನು ಯಾಕೆ ಹಾಗಲ್ಲ ಅಪಾರ್ಥ ಬರುವಾಗ ಮಾತಾಡುವುದು? ಅಪಾರ್ಥ ಅಲ್ಲ, ನೇರವಾಗಿ ಹೇಳಿದ್ದು. ನಾನು ಉದ್ದ ಮಾತಾಡಿದ್ರೆ ಬೇರೆಯವರಿಗೂ ನಮಗೂ ಏನು ವ್ಯತ್ಯಾಸ, ಅದಕ್ಕೆ ತುಂಡು ಮಾಡಿದ್ದು ನಾನು. ವಿಷಯ ಹೌದೌದು. ಹೌದು, ಬಹಳ ಮಾತಾಡಿದ್ರೆ ನಮಗೂ ಅವ್ರಿಗೆ ಏನು ವ್ಯತ್ಯಾಸ ಆಗ್ತದೆ. ಹಾಗಂತ ವ್ಯತ್ಯಾಸ ಆಗ್ತದೆ ಅಂತ ಚುಟುಕು ಮಾಡ್ಲಿಕ್ಕೆ ಹೋದ್ರೆ ಅದೆಲ್ಲ ಹಾಳಾಗಿ ಹೋಗ್ತದೆ. ಅದಾವುದು, ಅದಾಗಬಾರ್ದು. ಆದ್ರೆ ಪ್ರಸಂಗವನ್ನು ಬೇಗ ಮುಗಿಸಬೇಕೆಂದು ಹೊಣೆಗಾರಿಕೆ ನಮಗುಂಟಲ್ವೇ? ಆದ್ರಿಂದ ಕೇಳು. ಸ್ವಾಮಿ ನಿಮ್ಮಿಡೆಯ ಅಲ್ಲಿ ಗೂಟ ಹಾಕಿ ಗೂಟ ಗೂಟ ಹಾಕಿ ಗೂಟ ಹಾಕಿ ಗೂಟ ಹಾಕಿ ಬಲೆಯ ಮಿಗ ಮೊಲನಾಗಿಂದ ಮಿಗ 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 ಮೊಲನಾಗಿಂದ ಕರಡಿ ಕಾಡ್ಕೋಣ ಗಂಡು ಮುಗಿದವು ಸಲ ನೋಡಿಯ ನೀವು ನಮ್ಮವ ಅಂತ ಆಯ್ತು. ಯಾರೋ ನೀನು? ನೀವು ಹೇಳಿದ್ರಲ್ವೇ ಏನಂತ? ಕೌರವರ ಇರವನ್ನು ತಿಳಿದು ಬೇಗ ಬರಬೇಕು ಅಂತ ಹೇಳಿ ಹೇಳ್ದವ ನಾನೇ. ನಾನು ನಿಮ್ಮ ಅನುನಾಯಿಯಾಗಿ ಹೋದ. ಅನುನಾಯಿ, ಅನುವಾಯಿ, ನಾಯಿ ಅಲ್ಲ, ಅನುವಾಯಿಯಾಗಿ ಹೋದದ್ದು. ನಾನು ಹೀಗೆ ಹೋದ್ರೆ ಎಲ್ಲ ಅವರಿಗೆ ಪರಿಚಯ ಸಿಕ್ಕಂತೇಳಿ ನಾನು ವೇಷ ಮರೆಸ್ಕೊಂಡಿರ. ಇದು ವೇಷವ? ಯಾವ ವೇಷ ಇದು? ಇದು ಕಿರಾತರ ವೇಷ. ಯಾಕೆ ಇದನ್ನು ಮಾಡಿದ್ದು? ಕಿರಾತರ ವೇಷ ಮಾಡಿದ್ರೆ ಅದಕ್ಕೆ ಬೇಕಾದ ಭಾಷೆ ಬೇಕಲ್ವೇ? ಹೌದು. ಹಾಗಾಗಿ ವೇಷ ಯಾವುದೇ ಮಾಡು, ದೊಡ್ಡ ವಿಷಯ ಅಲ್ಲ. ಆ ವೇಷಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ತಕ್ಕ ಭಾಷೆ ಬೇಕು. ಭಾಷೆ ಬೇಕು. ಭಾಷೆ ಹಿತ್ತೀರ ಉದ್ದ ಆಗ್ಬಾರ್ದು. ಮತ್ತೆ ಕೆಲವರು ಇವ್ರು ವೇಷ ಮಾಡಿ ಇವ್ರಿಗೆ ಭಾಷೆ ಇಲ್ಲ ಮಾರಿ ಸಂತಾನ ಅಂತ ಹೇಳುವ. ಹೇಳ್ಬಾರ್ದು. ಹೌದು. ಹಾಗಾಗಿ ನಾನು ವೇಷವನ್ನು ಬದಲಿಸಿದ, ವೇಷ ಹಾಗೆ ಬೇಕಾ ಪಾತ್ರವನ್ನು
ಬದಲಿಸಿದೆ. ಸರಿ. ಅದಕ್ಕೆ ಬೇಕಾದ ವಿಷಯವನ್ನು ಸಂಗ್ರಹ ಮಾಡಿಕೊಂಡ್ರೆ ಒಳ್ಳೇದು. ಕೇವಲ ನಾನು ಒಬ್ಬನೇ ಹೋದ್ರೆ ಬೇಟೆ ಅಂತ ಆಗ್ತದ. ಅದು ಪೇಟೆಗೆ ಹೋದ್ರೆ ಆಗ್ತದೆ. ಹೌದು. ಹಾ. ನಮ್ಮ ಹತ್ರ ಕೈ ಚೀಲ ಉಂಟಾ? ಅಲ್ವಾ? ಇಲ್ಲ. ಹಾಗಾಗಿ ಬೇಟೆಗೆ ಹೋದ್ರೆ ಹಾ. ಬರೀ ಬೇಟೆ ಅಂತ ಹೇಳಿದ್ರೆ ನಾನು ಒಬ್ಬನೇ ಬೇಟೆ ಆದ್ರೆ ಆಗ್ತದ? ಯಾರೆಲ್ಲ ಹೋದ್ರಿ? ನಮ್ಮಲ್ಲಿ ಬೇಟೆಯಲ್ಲಿ ಪ್ರಶಸ್ತಿ ಪಡೆದವರಿದ್ದಾರೆ. ಯಾರ್ಯಾರು? ಹರಿದಲ್ಲನ, ಹಾ. ಹುಲಿಬಾಕ, ಹಾ. ಸೂಕರ ಮೃತ್ಯು, ಹಾ. ಸಾರಂಗ ಮರ್ದನ, ಮರೆಮಾರಿ, ಕಾಡ್ಕೊಡ ಗಂಟಕ, ಬಲ್ಲೂಕ ಮಲ್ಲ, ಎಂಕ, ಧೂಮ, ತುಕ್ರ, ಮಡಿಯ, ಮಡ್ಡಿ, ಐತ, ಚೋಮ, ಮೊಯ್ಲಿ. ಸಿದ್ದರಾಮ ಸೇರ್ಸ ಅವ ಅದರಿಂದ ಹೊರಗಿದ್ದಾನೆ. ಎಲ್ಲ ಹೋಗಿದ್ದಾನೆ. ಅವ ಬಸ್ ಹೊಡ್ಕೊಂಡು ಮತ್ತೆ ತಂದು ಕೊಟ್ಟು ತಿಂತಾನೆ ಅವ. ಹೌದ್ರೇ ರೀ. ಕೇವಲ ನಾವು ಇಷ್ಟೇ ಇದ್ರೆ ಮಂದಿ ಸಾಕಾಗ್ತದ? ಮತ್ತೆ ಅದಕ್ಕೆ ಬೇಕಾದ ಬೇಟೆ ಆಡಲಿಕ್ಕೆ ಆಯುಧಗಳು ಬೇಡವೆ? ಬೇಡವಾ? ಆಯುಧ ಬೇಕು, ಫಾಯ್ದ ಬೇಕು ರಾಯ್ರೆ. ಅದೇ ಫಾಯ್ದೆ ಯಾವ್ದದು? ಆಯುಧ ಹೊಡಿದಕ್ಕೆ, ಫಾಯ್ದ ಕಡಿದಕ್ಕೆ, ಪೆಟ್ಟೊಂದು ತುಂಡು 3. ಹೌದು. ಎರಡು ಹೊಟ್ಟೆ ಕಡಿಯುವುದಾ? ಮಂಡಿ ಬೇಕು ರಾಯ್ರೆ, ಮಂಡಿ ಬೇಕು. ಆ ಮಟ್ಟಿಗೆ ಎರಡು ಕತ್ತಿಯನ್ನು ಒಟ್ಟಿಗೆ ಇಟ್ಟು ಒಂದು ಪೆಟ್ಟಿಗೆ ತುಂಡು 3 ಆಗುದಿಲ್ಲ. ಆಗ್ತದೆ. ಹಾಗೆ ರಾಯ್ರೆ. ಆಮೇಲೆ ಈಟಿ, ಕಟಾರಿ, ಪಡಗತ್ತಿ, ತೋರೆತ್ತು, ಕೋಲು, ಪ್ರಾಶ, ಪಾಶ, ಮುದ್ಗರ ಇದನ್ನೆಲ್ಲ ಇಟ್ಕೊಂಡಿರ. ಎಲ್ಲ ಹೇಳ್ಕೊಂಡ್ರಿ? ಹೌದು. ಅಷ್ಟೇ ಸಾಕೇನೋ? ಕೇವಲ ಅಷ್ಟಿದ್ರೆ ಸಾಲದು. ನಿಮ್ಮ ಬಲಿ ಬೇಡವರ? ಯಾವ್ದ? ನಿಮ್ ಬಲಿ. ನಮ್ಮ ಬಲಿಯ ಅಲ್ಲ ಬಲೆ. ಹೌದ್ರೇ ರೀ. ತಡಿಕೆ ಬಲೆ, ತೊಟ್ಟಿ ಬಲೆ, ತೋರು ಬಲೆ, ಕೋಲು ಬಲೆ, ಕಲ್ಲಿ ಬಲೆ, ಅಂಚು ಬಲೆ, ಇಂಚು ಬಲೆ, ಹೋದು ಬಲೆ, ಬಿಸಲೆ, ಎಕ್ಕಲೆ, ಮುಕ್ತಲೆ, ಪಕ್ಕಿ ಬಿಡಿಸಿಬಿಡಿ, ಕಿಲಿಂಜಿ ಬಲೆ, ನುಸಿ ಬಲೆ, ಇಷ್ಟು ಇಟ್ಕೊಂಡಿರ. ಆ ನುಸಿ ಬಲೆ ಯಾಕೆ? ಮಲಗ್ಲಿಕ್ಕಲ್ಲಿ ಅಲ್ಲಲ್ಲ, ಒಂದು ನುಸಿಯೂ ಬೀಳ್ಬಾರ್ದು. ಅಂದ್ರೆ ಇವ್ರ ಮೈ ಮೇಲೆ ಬೀಳ್ಬಾರ್ದು. ಹಾಗೆ ಹಾಗೆ ರೇ. ಕೇವಲ ಅದಿದ್ರೆ ಸಾಕಾರ ರೇ. ಮತ್ತೆ ಪ್ರಾಣಿಗಳನ್ನು ಹಿಡಿಲಿಕ್ಕೆ ಬೇಕಾದ ಶ್ವಾನಗಳು ಬೇಕಲ್ವ ರಾಯ್ರೆ? ಹೌದಪ್ಪ. ನಾನು ಅದನ್ನ ಇಟ್ಕೊಂಡೆ. ಜಾಲ, ಜೂಲ, ಕೆಂಚ, ಉಪ್ಪೂರು ಕೆಂಚ, ಇದನ್ನೆಲ್ಲ ಇಟ್ಕೊಂಡಿರ. ಉಪ್ಪೂರು ಕೆಂಚ ಯಾರದು? ನಾವು ನಾಯಿ ಹೆಸರಿಟ್ಟಿದ್ರೆ ಉಪ್ಪುರು ಸುದಿರಲ್ಲ. ಉಪ್ಪು ಸುದಿರಿಲ್ಲ. ಅವ ಕೌಚಿ ಮಲಗಿದ ಹೋಗಿ ಅವ ತಕ್ಕಡ್ದುಕ್ಕು ಮಾಡ್ಕೊಂಡು. ಹಾಗೆ ರಾಯ್ರೆ, ಆ ನಾಯಿಗಳಿಗೆ ನಾವು ಹೆಸರಿಟ್ಟದು. ಅದು ಒಂದ್ ಹೆಸರು ಕರೆಯುವಾಗ ಮತ್ತೊಂದು ಬರ್ಬೇಕ್ರೆ. ಒಳ್ಳೇದು. ಆಮೇಲೆ ಒಂದು 2-3 ಪಕ್ಕಿ ಕುನ್ನಿಗಳನ್ನು ಇಟ್ಕೊಂಡಿರ. ಅದೆಂತದ ಪಕ್ಕಿ ಕುನ್ನಿ? ಪಕ್ಕಿ ಕುನ್ನಿ ಅಂದ್ರೆ ಬೊಗ್ಗಿ ನಾಯಿ, ಹೆಣ್ಣು ನಾಯಿ. ಹೌದು. ಕೇವಲ ಗಂಡು ನಾಯಿ ಇದ್ರೆ ಒಂದಿಷ್ಟು ಮಾಂಸ ತಿಂದು ಗುರ್ರು ಗುರ್ರು ಅಂತ ಇರ್ತದೆ. ಹತ್ರದಲ್ಲಿ ಒಂದು ಹೆಣ್ಣು ನಾಯಿ ಇದ್ರೆ ರಾತ್ರಿ ಆಗಲು ಮಲಗುದಿಲ್ಲ. ಈ ಗಂಡು ನಾಯಿಗಳು ñಕ್ 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 ಅಂತ ತಿರುಗ್ತಾ ಇರ್ತಾರೆ. ನಾನು ಸಂಶೋಧನೆ ಮಾಡಿದೆ. ನಮ್ಮೂರಲ್ಲಿ ಒಂದು ಯುವಕ ಮಂಡಲ ಮಾಡಿದೆ. ಯುವಕ ಮಂಡಲ ಮಾಡಿ 1 ವರ್ಷ ಆದ್ರೆ ಒಂದೇ ಒಂದು ಗಂಡು ಉಳ್ಳ ತಿರುಗಾಡ್ಲಿಲ್ಲ. ಅದು ಗೊತ್ತಿಲ್ಲ ನನಗೆ. ಎಲ್ಲ ಜೇಡ್ರ ಮೇಲೆ ಇಟ್ಕೊಂಡಿತ್ತು. ಆದ್ರೆ 4ನೇ ವರ್ಷದಿಂದ ನಾನು ಪಕ್ಕದಲ್ಲಿ ಒಂದು ಯುವತಿ ಮಂಡಲ ಮಾಡಿದೆ. ಯುವತಿ ಮಂಡಲ ಮಾಡಿದ್ದು ಊರು ಬದಿಯಲ್ಲಿ ಒಂದು ಹುಡುಗರು ಎಲ್ಲ ಯುವಕ ಮಂಡಲದಲ್ಲಿ ತಿರುಗಾಡ್ತಾ ಇದ್ರು. ನೋಡಿ, ಪ್ರಥಮ ಬಂದದ ಅವನೇ ಪುಣ್ಯ ಮಾಡಿದಲ್ಲ. ಹಾಗಾಗಿ ಸಂಶೋಧನೆ ಮಾಡಿದೆ. ಒಂದು ಹೆಣ್ಣು ನಾಯಿ ಇದ್ರೆ ಗಂಡು ನಾಯಿಗಳು ಎತ್ತರದಲ್ಲಿ ಇರ್ತವೆ ಅಂತ ಹೇಳಿ ಕಾಲು ಇಟ್ಕೊಂಡಿರ. ಈಗ ಅಲ್ಲಿ ಬೇರೆ ಒಂದು ವಿಶೇಷ ಉಂಟು. ಏನು? ಈಗ ನಾಯಿಗಳು ನಾವು ಬೇಟೆ ಆಡ್ತಾ ಇಟ್ಕೊಂಡು ಹೋದವ್ರೆ. ಪಕ್ಕನೆ ನಾನಿದ್ದಲ್ಲಿ ಒಂದು ಹಂದಿ ಎಲ್ಲಾದ್ರೂ ಬಂತು, ದೂರದಲ್ಲಿದ್ದವರಿಗೆ ಸೂಚನೆ ಕೊಡ್ಲಿಕ್ಕೆ ಬೇಕಾಗಿ ನಾಯಿ ಇಲ್ಲಾದ್ರೂ ನಾನಿದ್ದೇನೆ. ಹೌದಾ? ಹೌದು. ಹೇಗೆ ಅದು? ನಾಯಿ ಮಾಡುವ ಎಲ್ಲ ಕೆಲಸ ಮಾಡುವುದಿಲ್ಲ. ಎಲ್ಲ ಕೆಲಸ ಮಾಡುವುದಿಲ್ಲ? ಇಲ್ಲ, ಕೆಲವೆಲ್ಲ ಮಾಡ್ತೀಯ. ಹೌದೌದು. ಯಾವ್ದಾದ್ರು ಮಾಡ್ತೀಯ ಹೇಳಿ ನೋಡು. ಯಾವ ಚಿಂತೆ ಅಂತ ಹೇಳ್ಬೇಡಿ ನೀವು. ಅಂದ್ರೆ ಸೂಚನೆ ಕೊಡ್ಲಿಕ್ಕೆ ನಾನಿದ್ದೇನೆ. ಪಕ್ಕದಲ್ಲಿ ಹಂದಿ ಬಂದಾಗ ಯಾರೀಗ ಎಂತವೋ ಅಲ್ಲ, ಅದು ನಾಯಿಗಳು ಸೂಚನೆ ಕೊಡುದು. ಆಮೇಲೆ ಹಳೆ ನಾಯಿ ಉಂಟು. ಗೊತ್ತಾಯ್ತು ನನಗೆ. ಹಳೆ ನಾಯಿ ಅಡ್ಡಿಲ್ಲ. ರೊಣೆ ಉದುರಿ ಹೋಗಿದೆ ಅದರದ್ದು. ಗೊತ್ತಾಯ್ತು ನನಗೆ. ಅಂದ್ರೆ ಹೊಸ ನಾಯಿ ಏನು ಪ್ರಯೋಜನ ಇಲ್ವಾ? ಕೆಲವು ಸಲ ಹಳೆದ್ದೇ ಇದು ರೊಣೆ ಉದುರಿ ಹೋದ್ರು ಇದು ಮಾಡ್ಬೇಕಾಗ್ತದೆ. ಹೌದ್ರೇ. ಕೆಲವೆಲ್ಲ ಹೊಸ್ತು ಮಾತ್ರ ತಯಾರಾಗುದು, ಏನು ಪ್ರಯೋಜನ ಇಲ್ಲ. ಹಳೆದೊಳ್ಳೆ ಗಟ್ಟಿ ಇರ್ತದೆ. ಹೌದಲ್ಲ? ಹೌದ್ರೇ. ಹೀಗೆ ಬೇಗ ಸಂಗ್ರಹ ಮಾಡ್ಕೊಂಡ್ರೆ ಇಲ್ಲಿ ಅಲ್ಲಿ ಹೋಗಿ ನಾಯಿಗಳು ಇಟ್ಕೊಂಡು ಬಲೆ ಬೀಸಿ ಹಾರುವ ಹಕ್ಕಿಯನ್ನು ಹಿಡಿದಿದ್ದೇವೆ, ಓಡುವ ಮೃಗವನ್ನು ಹಿಡಿದಿದ್ದೇವೆ. ರಾಯ್ರೆ, ಬೇಟೆ ಆಡಿ 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 ನಮಗೆ ಬಹಳ ಸುಸ್ತಾತ್ರಿ. ಹೌದು. ಕೆಲವರೆಲ್ಲ ಹೇಳಿದ್ರು ನೀರಡಿಕೆ ಅಂತ ಹೇಳಿ. ಹಣ್ಣಡಿಕೆ ಇಲ್ವಾ? ಇಲ್ಲ, ಎಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ. ಎಂತದ? ನೀರಾಡಿಕೆ, ಬಾಯಾರಿಕೆ. ಹಾಗೆ ನಿಮ್ಮ ನರ್ಸಿ ನಮ್ಮನೆ ಕರ್ಸೋದ್ ನೀನು. ಅಲ್ಲ, ನೀರನ್ನರಸಿ ಮರದ ತುದಿಗೆ ಹೋದ್ಯಾರ. ತಲೆ ಸರಿ ಉಂಟಾ? ಏನು ನೀರು ಬೇಕು ಅಂತ ಮರ ಹತ್ತಿಯನ ನೀವ್ ಹೇಳಿದ್ರಲ್ವೇ? ಎಲ್ಲಾದ್ರೆ ಬೆಳ್ತಿಗೆ ಹಾಕಿ ಹಾರುದಿದ್ರೆ ನೀರಿನ ಹೊರತೆ ಉಂಟು ಅಂತ ಹೇಳಿ. ಹೊಚ್ಚಕ್ಕೆ ಎಲ್ಲ ಇರ್ತದೆ. ಅಲ್ಲಿ ಖಾಲಿ ಆಯ್ತು. ಬೆಳ್ಳಕ್ಕಿ ಹಾರುದಿದ್ರೆ ನೀರಿನ ಹೊರತೆ ಉಂಟು ಅಂತ ಹೇಳಿ ಮರದ ತುದಿಗೆ ಹೋದಾಗ ರಾಯ್ರೆ ಸಪೂರದಲ್ಲಿ ನೀರು ಹಾರ್ತಾ ಇತ್ತು ಅರ್ಬಿಯಿಂದ. ಹೌದಾ? ಹಾಗೆ ಅದನ್ನು ಜಾಡಿ ಹಿಡ್ಕೊಂಡು ನೇರವಾಗಿ ನಿಮ್ಮ ವೈನ್ ಶಾಪಿಗೆ ಹೋದ್ಯಾರ. ತಡ್ಕೊಳ್ಳಿಕ್ಕಾಗ್ಲಿಲ್ಲ ಬಾರಿಕೆಯಿಂದ. ಎಲ್ಲಿ ಹೋದೆ? ವೈನ್ ಶಾಪಿಗೆ. ಯಾವಾಗಲೂ ನೀವು ಹೋಗ್ತಿರಲ್ಲ ರಾಯ್ರೆ. ಕರ್ಮ. ನಾನೆಲ್ಲಿ ಹೋಗ್ತೀರ ಅಲ್ಲಿಗೆ? ಇವತ್ತು ಹೋಗ್ಲಿಲ್ವ ರಾಯ್ರೆ? ತಲೆ
ಬಿಸಿ ಹೆಚ್ಚಾಗಿ ಆಹಾ. ಎಲ್ಲಿಗೆ ಹೋಗ್ಲೂ ಇಲ್ಲ. ಹಾಗೆ ಇವತ್ತು ಹೋಗ್ಲಿಲ್ಲ. ಹಾ. ನೀವು ಹೋಗು ಜಾಡ್ ನನ್ಗೆ ಗೊತ್ತಿತ್ತಲ್ಲ. ಯಾಕೆ ತಲೆ ಬಿಸಿ? ಹಾ. ಅವನೇ ಇರಬೇಕು ನಮಗೆ. ಹೌದೌದು. ಆ ತಲೆ ಬಿಸಿ ಹೌದ್ರಿ. ನೀನ್ ಹೇಳೋದಲ್ಲ. ಹಾ. ಎಂತ ಹೇಳ್ತೀನೋ? ಅದೇ ನಮ್ಮ ಕುರುಕ್ಷೇತ್ರದ ಬಯಲಿನಲ್ಲಿ ಇರುದು ವೈಶಂಪಾಯನ ಸರೋವರ. ವೈಪಾಯನ ಸರೋವರ. ಹಾ? ವೈಶಂಪಾಯನ ದ್ವೈಪಾಯನ. ಸ್ವೈಪಾಯನ ಸರೋವರ. ಹಾ. ರಾಯರೇ, ಓ. ಅಲ್ಲಿ ಹೋಗಿ ನಾವು ಸ್ವಲ್ಪ ನೀರಾಟ ಆಡಿ ಹಾ. ಮೇಲ್ ಬಂದು ಮೈ ಕೈ ಎಲ್ಲ ಸುಸ್ತಾಗೈತೆ, ಹಾ. ಸ್ವಲ್ಪ ವಿರಮಿಸು ಅಂತ ಹೇಳಿ ಒಂದು ಮರದ ಬಟ್ಟೆಗೆ ತಲೆ ಇಟ್ಟು ಮಲಗಿದ್ದಾರೆ. ಒಳ್ಳೆ. ಎಲ್ರು ನಿದ್ದೆ ಮಾಡ್ತಾ ಇದ್ರು. ಹಾ. ನನಗೆ ಮಾತ್ರ ನಿದ್ದೆ ಬರಲಿಲ್ಲ. ಯಾಕೆ? ಏನಿದ್ರು ಮನೆ ಹೆಂಡತಿ ಬಗ್ಗೆ ಯೋಚನೆ ನನಗೆ ತುಂಬಾ ಇರ್ತದೆ. ಹೌದಪ್ಪ. ನೀವೊಂದು ಮಾತು ಹೇಳಿಲ್ವೇ? ಹಾ. ಋಣಾನುಬಂಧ ರೂಪೇಣ ಪಶು ಪತ್ನಿ ಚಿಕಿತ್ಸಾಲಯ ಅಂತ ಹೇಳಿ. ಅದು ನೀನು ಪಾಪ ನಿನ್ನ ಜೀವನದಲ್ಲಿ ಪ್ರತಿ ಹಾಗೆ ಆಗಿದ್ದಂತ ದುಡಿದ ಪೂರ್ತಿ ಅಲ್ಲಿಗೆ ಹಾಕಿದ್ಯಾ? ಅಲ್ಲ, ನೀವು ಹೇಳಿದ್ರು ಋಣಾನುಬಂಧ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಅದು ನಿಮ್ಮಂತರ ಶ್ರೀಮಂತರಿಗೆ ಮಾತ್ರ, ನಮ್ಮಂತವರಿಗೆ ದುಡ್ದ ತಗೊಂಡೋಗಿ ಹಾಕುದೆ. ನೀವು ಹೇಳಿದಾಗ ಚಿಕಿತ್ಸಾಲಯವ ಹೌದು. ಹಾಗಾಗುದು ಬೇಡ. ಹಾ. ಅದೇ ಚಿಂತೆ ಆಗಿತ್ತು ನಿನಗೆ. ಹೌದ್ರಿ. ಅದೇ ಚಿಂತೆಯಾಲ ಬೇರೆ ಇತ್ತ. ಅದೇ ಬೇರೆ ಇತ್ತು. ನಾನು ತೊಂದೂರ ಅವಸ್ಥೆಯಲ್ಲಿ ನಾನಿದ್ದೆ. ಆಮೇಲೆ ಪೂರ್ಣ ನಿದ್ರೆ ಅಲ್ಲ, ಪೂರ್ಣ ಎಚ್ಚರದಲ್ಲ. ಹಾ. ಅಷ್ಟೊತ್ತಿಗೆ ಬೇರೆ ಒಂದು ವಿಶೇಷ. ಏನಾಯ್ತು? ಕೃತವರ್ಣ ಕೃಪರುಗಳ ಕೂಟ ಜತೆಯಾಗ ಕೃತವರ್ಣ ಕೃಪರುಗಳ ಕೂಟ ಜತೆಯಾಗ ಕುತು ಕುತೆಂತ ಮಾತನಾಡ್ತವನೇ ಕುತು 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 ಮೆಚ್ಚಿದೆ ಮಾತ್ರ ನಿನಗೆ. ಈ ಪ್ರಾಯದಲ್ಲಿ ಇಷ್ಟು ಚುರುಕಿ ಕಾಲ ಹಾಕ್ತಿಯಲ್ಲ ನೀನು. ಆ ಮಟ್ಟಿಗೆ ಅಡ್ಡಿಲ್ಲ ಮಾರಾಯ. ಬರುವಾಗಲೇ ಹೇಳಿದ್ದಾರೆ ಹಾ. ಇಷ್ಟೊತ್ತರಲ್ಲಿ ಮುಗಿಸ್ಬೇಕು ಅಂತ ಹೇಳಿ. ಹೌದು, ಹಾಗೆ ಇರ್ಬೇಕು ನಾವು. ಹೌದು. ಒಳ್ಳೇದಾಯ್ತು. ಮತ್ತೆ ಬೇರೆಯವರಿಗೆ ಒಳಗೆ ಬಂದು ಯಾರು ಬರ ಚೊರಿ ನೈ ಮಾಡ್ತಿರು ಒಬ್ಬೊಬ್ಬರು ಬಂದ. ಹಾಗನ್ನಿಸ್ಬಾರ್ದು. ಈ ಹುಡುಗರು ಅಡ್ಡಿಲ್ಲ, ಬೇಗ ಬೇಗ ಬೇಕು ಬೇಕು ಅನ್ನಿಸುವಾಗಲೇ ಮುಗಿಸ್ಕೊಂಡು ಹೋಗ್ಬೇಕು. ಈ ಹುಡುಗರು ಅಡ್ಡಿಲ್ಲ ಅಂತಾರೆ. ಹೌದು ಅಲ್ವಾ? ಯಾರು ಹುಡುಗ? ಹುಡುಗ ನೀನು ಕುಮಾರನೇ, ಸಾಯುವರೆಗೂ ಕುಮಾರನೇ ನೀನು. ಎಂತೆಂತವ್ರು ಸತ್ತ ಮೇಲೂ ಕುಮಾರರಾಗಿ ಉಳಿದಿದ್ದಾರೆ. ಹಾ. ಬೇರೆ ಏನೇ ಇರ್ಲಿ, ನಾವು ಆ ವಿಷಯವನ್ನು ಬಿಡುವ. ನೇರ ವಿಷಯಕ್ಕೆ ಹೇಳಿದೆಯಲ್ಲ. ಏನು? ನಾನು ಮಲಗಿದ್ನ, ಪಕ್ಕನೆ ಎಚ್ಚರಿ ಎಚ್ಚರ ಆಯ್ತು. ಏನೋ ಗುಚ್ಚು ಗುಚ್ಚು ಅಂತ ಸೊರಗೇಳಿತು. ಪಕ್ಕತೆ ನೋಡ್ತೇನೆ ನಾನು. ಎಲ್ಲಿ? ಕೆರೆ ಬುಡದಲ್ಲಿ 3 ಜನ ಸರ್ಜನರು ಇದ್ರು. ಸರ್ಜನರು 3 ಜನ. ಸಜ್ಜನರು. ದುರ್ಜನರ ವಿರೋಧವಾದ ಸರ್ಜನ್ ಅಲ್ವೇ? ಸಜ್ಜನರು. 3 ಕಣ್ಣು, 3 ಕಣ್ಣು ನೀರಲ್ಲಿತ್ತು. ತಲೆಯಲ್ಲಿತ್ತು. ತಲೆಯಲ್ಲಿತ್ತು, ತಲೆ ಮೇಲೆ ಇತ್ತು, ಕಣ್ಣು ನೀರಲ್ಲಿತ್ತು. ದೃಷ್ಟಿ. ದೃಷ್ಟಿ. ಹೌದು, ಸರಿ. ಎಲ್ರು ನೋಡ್ತಾ ಇದ್ರು. ನಾನು ಅವರನ್ನು ಸರಿ ನೋಡಿದೆ. ಒಂದು ನಿಮ್ಮ ಶಂಭು ಶರ್ಮಾ. ಅವ್ರು ಯಾವಾಗ ಬಂದದ್ದು ಮಾರಾಯ? ಅವರಿಗೆ ತಾಳಮತ್ಲೆ ಇಲ್ಲ, ಪುರುಷೋತ್ತಲ್ಲಿ ಬಂದ್ರು. ಅದ ಕೃತವರ್ಮ. ಆಮೇಲೆ ನಿಮ್ಮೊಂದು ಕುಪ್ಪಾಚಾರ್ಯರು, ಕೃಪಾಚಾರ್ಯ. ಮತ್ತೊಂದು ಅಸ್ವಸ್ಥ ಮರ. ಅಸ್ವಸ್ಥ ಮರ ಅಲ್ವಾ? ಅಶ್ವತ್ಥಾಮ. ರಾಯರಿಗೆ ಯಾವಾಗಲೂ ಹೇಳಿ ಅದೇ ಬರ್ತದೆ. ಅಶ್ವತ್ಥಾಮಾಚಾರ್ಯ. ಆಚಾರ್ಯ ಹಿಂದೆ ಇತ್ತು ಅಲ್ಲಿ. ಹೌದಾ? ಹೌದು. ನಾನು ಹೀಗೆ ತಿರುಗಿ ನೋಡಿದೆ. ಆಚಾರ್ಯಲ್ಲಿ ನೋಡ್ತಿರುವಾಗ ನಾನು ನೋಡಿದ್ರೆ ನನ್ನ ಕಣ್ಣು ನೀರು ಹಾಕಿದೆ. 3 ಜನರು ಹೇಳುದು ಮೇಲ್ ಬಾ ಮೇಲ್ ಬಾ ಮೇಲ್ ಬಾ ಅಂತೇಳಿ. ನಾನು ತಿಳ್ಕೊಂಡೆ ಎಲ್ಲಾದ್ರೂ ಅಡಿಕೆ ಗೊನೆ ತೆಗಿಲಿಕ್ಕೆ ಬರುವುದು ಅಂತೇಳಿ ಕರಿತಾ ಇದ್ದಾರೆ ಅಂತ ತಿಳ್ಕೊಂಡೆ ರಾಯರಿ. ಅಷ್ಟೊತ್ತಿಗೆ ನೀರಿನ ಒಂದು ಸ್ವರ ಬಂತು ರಾಯರಿ. ಏನಂತ ಸ್ವರ ಬಂತು ನೀರಿಂದ? ಹೌದಾ? ಭೀಮ್ಸೇನ್. ಅಲ್ಲ, ಸಂಗೀತ ಮಾಡ್ತಾ ಇದ್ದಾರೆ ಅಲ್ಲಿ. ಅಲ್ಲ ರಾಯರೇ, ನೀರು ತರಂಗ ತರಂಗಾಗಿ ಸ್ವರಗಳು ಮೇಲೆ ಬರ್ತಾ ಇತ್ತು, ಅಲೆ ಅಲೆಯಾಗಿ ಮೇಲ್ ಬರ್ತಾ ಇತ್ತು. ಆಮೇಲೆ ಭೀಮ್ಸೇನ್ ಮನೆಗಷ್ಟೇ ಆಗುದೇ ಅದು. ಹೌದ್ರಿ. ಅಂದ್ರೆ ಸ್ವರ ಬಂದದ್ದು ಹಾಗೆ. ಭೀಮಸೇನಲ ಆಳುಗಳು ಎಲ್ಲಾದ್ರೂ ಕಂಡ್ರೆ ನನಗೆ ಅಪಾಯ ಇದೆ, ನೀವು ಪಾಯ್ ಅಂತ ಬಂತು. ಅಂದ್ರೆ ಅಲ್ಲಿದ್ದವ ಕೌರವ. ಪ್ರತಿಪದಿಗೆ ಶಬರರೆನ್ನುವುದ ಗತ್ಯಧಿಕ ಹರುದದಲ್ಲಿ ಮರುದಜ ಮುತ್ತಿನೇಗ
ಬಳಿಯ ಸರಗಳ ವೀರ ಮುದ್ರಿಕೆಯ ನಿತ್ತನವರಿಗೆ ಏಯ್! ಹೇಳ. ಎತ್ತಾಯ್ತಾ? ಏನಾಯ್ತು? ಸರಿ ಆಯ್ತಾ? ಶಪ ನೀವೇನು ಮೂರು ಸುತ್ತು ತಿರುಗಿದ್ರಿ ಬಲಿರೆ ಅಬ್ಬಾಸ್ ಅಂತೇಳಿ ಒಂದು ಪೆಟ್ಟು ಹೊಡೆದ್ರೆ ಹಾಗೆಲ್ಲ ಊರಲ್ಲಿ ಯಾರಾದ್ರೂ ನನ್ನ ಕುಟುಂಬದವರು ಇರ್ತಿದ್ರೆ ನನಗೆ ಸಂತಾಪ ಸೂಚಿಸಬೇಕಿತ್ತು. ನನಗೆ ಸಂತೋಷ ಆಗಿದ್ಯಾಕೆ ನಿನ್ನ ವಾರ್ತೆಯನ್ನು ಕೇಳಿದಾಗ ಬಹು ನಿರೀಕ್ಷೆದಾಗಿತ್ತಲ್ಲ ನಮಗೆ ಹೇಳಿದ್ಯಲ್ಲ. ವಾರ್ತಾ ಸುಯಂತಿ ಪಂಪಿನವಾಡು ಜಮೀನ್ದಾರ ಅಮ್ಮಾಯಿಲು. ಓ ಎಂತದ್ದಂತ ಹೇಳ್ತೀಯ? ವಾರ್ತಾ ಸುಯಂತಿ ಪಂಪಿನವಾಡು ಜಮೀನ್ದಾರ ಅಮ್ಮಾಯಿಲು. ಎಂತದ್ದು ಹಾಗಾದ್ರೆ? ವಾರ್ತಾ ಸುಯಂತಿ ಇರ್ಲಿ ಅಂತೂ ಒಳ್ಳೆ ವಾರ್ತೆಯನ್ನು ಹೇಳಿದ್ದೀಯ, ಸಂತೋಷಗೊಂಡವ ನಾನು. ಇನ್ನು ಬಿಡುವ ಪ್ರಶ್ನೆ ಇಲ್ಲ, ನಿನ್ನ ವ್ಯವಸ್ಥೆ ಉಂಟೆ ಅಂದ್ರೆ ಇಷ್ಟು ಹೇಳೋದಕ್ಕೆ. ಮುತ್ತಿನ ಏಕಾವಳಿಯ ಹಾರ ನನಗೆ ಏಕೆ ಹಾವಳಿ ಸರ? ಈಗ ಅಷ್ಟೇ ಅಲ್ಲ, ಬೆರಳ ಮುದ್ರಿಕೆ ಎಡಗೈಯ ಕಿರುಬೆರಳಿನ ಏನು ಬಾರರಾಯರೇ ಇದು? ಅದು ಯಾಕೆ? ನಿಮ್ಮ ಎಡಗೈಯ ಕಿರುಬೆರಳಿನ ಮುದ್ರೆ ಉಂಗುರಲ್ವಾ? ಹೌದು. ಎಲ್ಲಾದ್ರೂ ಗಂಧ ಉಂಟಾ ಅಂತ ನೋಡಿದ್ದಾನು. ಯಾಕಂದ್ರೆ ರಾಜ ಮಹಾರಾಜರು ಗಂಧ ಪೂಸಿಯೇ ಸ್ನಾನ ಮಾಡುದಲ್ಲ. ಹೌದು ಹೌದು. ಹಾಗೆ ಎಲ್ಲಾದ್ರೂ ಎಡೆಯಲ್ಲಿ ಉಂಟಾ ಅಂತ ನೋಡು ನೋಡು ನೋಡು, ಸರಿಯಾಗಿ ನೋಡು. ಗೊತ್ತಾಗಿದ್ರೆ ಸ್ವಲ್ಪ ಕಟ್ಟಿ ಹಾಕಿ ತೆಗಿ ನೋಡು. ನಾನೇ ಕಿವಿ ಶುದ್ಧ ಮಾಡುವವನ ಕಿವಿ ಕಟ್ಟಿ ಹಾಕುವ. ಗಂಧ ಗಂಧ ಎಲ್ಲುಂಟು ಈಗ? ಇಲ್ಲ, ಗಂಧ ಒಬ್ರು ಹಾಡಿ ವಹಿಸ್ಕೊಂಡು ಇದ್ದ ಮರ ಲಗಾಡಿ ಮಾಡಿಬಿಟ್ರು. ಕಳೆದ ವರ್ಷ ಆಚೆ ವರ್ಷ ಗರ್ಗಸಿಟ್ಕೊಂಡು ತಿರುಗ್ತಿದ್ರು. ಆಗಲಿ, ಸಂತೋಷ ಆಯ್ತು. ಯಾಕೆ ಕೊಟ್ಟೆ ಅದು ನಿನಗೆ? ಯಾಕೆ? ನನ್ನನ್ನು ಕಾಣ್ಲಿಕ್ಕೆ ಬರುವಾಗ ಯಾರಲ್ಲಿ ಕೇಳುವ ಅಗತ್ಯ ಇಲ್ಲ, ಆ ಉಂಗುರ ತೋರಿಸಿದ್ರೆ ಸಾಕು, ನಾನು ಇತ್ತಲ್ಲಿಗೆ ನನ್ನ ಬಿಡ್ತಾರೆ. ಹಾಗಾಗಿ ನೀವು ಹೋದಲ್ಲೆಲ್ಲ ಇದನ್ನು ತೋರಿಸ್ಕೊಂಡು ಹೋಗ್ಬೋದಾ? ಬೇಡ, ಅದಿನ ಹತ್ರ ಆಗುದಿಲ್ಲ. ನಾನು ಹೋದಲ್ಲ, ನೀನು ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಬೇಕಾದಲ್ಲಿ ಬರ್ಬೋದು ಅಷ್ಟೇ. ನಾನು ಇಷ್ಟು ಸಪ್ರ, ನೀವು ಇಷ್ಟು ತೋರ, ನೀವು ಹೋದಲ್ಲಿ ನಾನು ಹೇಗೆ ಹೋಗುದು ಅಲ್ವಾ? ಸರಿ, ಹಾಗಿದ್ರೆ ಸಂತೋಷ ಆಯ್ತು. ಈ ವಾರ್ತೆಯನ್ನ ಹಣ್ಣಲ್ಲಿ ಹೇಳ್ತೇನೆ, ನೋಡುವ. ಲಾಲಿಸಿ ಕೇಳ್ ಇಂದಿ ಹೊಸಗೆ ಅಣ್ಣ ದೇವ. ಆಲಿಸಿ ಕೇಳ್ ಇಂದಿ ಹೊಸಗೆ ಅಣ್ಣ ದೇವ. ಮನದೊಳ್ ಆಲಸ್ಯವ ಮಾಡಬೇಡ ಅಣ್ಣ ದೇವ. ಕೂಳ ಗೌರವೇಂದ್ರ ನಿರವ ಅಣ್ಣ ದೇವ. ಕೂಳ ಗೌರವೇಂದ್ರ ನಿರವ ಅಣ್ಣ ದೇವ. ಈಗ ಕೇಳಿದೆ ನಾನೆಲ್ಲ ಬರೆಯ ಅಣ್ಣ ದೇವ. ಲಾಲಿಸಿ ಕೇಳಿದ್ದಿ ಒದಗೆ ಅಣ್ಣ ದೇವೋ. ಅಣ್ಣ ದೇವ ನಮೋ ನಮಃ. ಈ ಭೀಮಸೇನ ಆಡುವಂತ ಮಾತನ್ನ ಆಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕು. ಎಲ್ಲರಿಗೂ ಒಂದೇ ಚಿಂತೆ ಆದದ್ದು. ಆ ಕೌರವೇಶ್ವರ ರಣವನ್ನು ಬಿಟ್ಟು ಓಡಿ ಹೋದವ. ಎಲ್ಲಿ ಹೋಗಿದ್ದಾನೆ? ಹುಡುಕಿಸ್ತಾ ಇದ್ದವರು ನಾವೇ ಹೋಗಿದ್ದೇವೆ. ಎಲ್ಲ ಕಡೆ ಹುಡುಕಿದ್ರು ಸಹ ಅವನ ಸುಳಿವು ಸಿಗಲೇ ಇಲ್ಲ. ಇವತ್ತು ಸಂತೋಷ ಪಟ್ಟವ ನಾನು. ನನ್ನ ಬೇಹಿನ ಆಳುಗಳು ಬಂದು ಹೇಳುವಂತ ಮಾತು, ಕೌರವೇಶ್ವರ ಇರ ಹೀಗುಂಟು ಎಂಬುದಾಗಿ. ಎಲ್ಲಿ ಅಂತ ಕೇಳಿದಾಗ ಆ ಕೌರವೇಶ್ವರ ಜೀವದ ಆಸೆಗಾಗಿ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ. ಇಷ್ಟು ತಿಳಿದ ಮೇಲೆ ಬಿಡುವ ಪ್ರಶ್ನೆ ಉಂಟಾ? ಹಾಗೆ ಅವನು ಯಾವ ಕಾರ್ಯ ಮಾಡುವ ಪೂರ್ವದಲ್ಲಿಯೂ ಹರಿ ನಿರೂಪ ಹೊತ್ತೇ ನಾವು ಮುಂದುವರಿಯುವುದು.
ಹೌದೇ? ಇವರನ್ನು ಕೇಳೋಣ. ಅಲ್ಲಿಗೆ ಹೋಗುವ. ಮುರಳಿ ಮನೋಹರನ ಪೀಠದಲ್ಲಿ ಕುಳ್ಳಿರಲು ನಡೆದಂದು ಪಾಂಡವರು ಸ್ವಾಮಿ ಲಾಲಿಪೋದು ಮಾತಾ ಸ್ವಾಮಿ ಲಾಲಿಪೋದು ಮಾತಾ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪೋದು ಮಾತಾ ಸ್ವಾಮಿ ಲಾಲಿಪೋದು ಮಾತಾ ಪ್ರೇಮ ಭಕ್ತ ಸುಪ್ರೀತ ಕಾಮನಯ್ಯ ಮುಕುಂದ ಕೋಮಲಾಂಗ ಗೋವಿಂದ ದುರುಳ ಗೌರವನೋರಂತೆ ದ್ವೈಪಾಯನ ಕೆರೆಯುಳ್ ಅಡಗೀರ್ಪನಂತೆ ದ್ವೈಪಾಯನ ಕೆರೆಯುಳಡಗೀರ್ಪನಂತೆ ತೆರನಾವುದಿನ್ನು ನಮಗೆ ಸರಸಿಯೊಳ್ ಅಡಗಿದವರು ತೆರನಾವುದಿನ್ನು ನಮಗೆ ಸರಸಿಯೊಳಡಗಿದವರು ಇರಿದು ಕೊಲ್ಲವು ದ್ಯಾವ ಪರಿಣಿತಿಗಿದು ಬಾ ಸ್ವಾಮಿ ಲಾಲಿಪುದು ಮತೋಯ್ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮತೋಯ್ ಸರಿಯಪ್ಪ. ಇಲ್ಲಿಯವರೆಗೆ ನಿಮ್ಮ ದಯೆಯಿಂದಲಾಗಿ ಭಾರತ ಹವದಲ್ಲಿ ಜಯ ನಮ್ಮ ಪಾಲಿಗೆ ಒಲಿದು ಬಂದದ್ದೇನೋ ಸತ್ಯ. ಸರಿ. ನಿರ್ಣಾಯಕರ ದಿವಸ ಇವತ್ತಾಗಿತ್ತು. ರಣಕ್ಷೇತ್ರದ ವಿಮುಖರಾಗಿ ಸುಯೋಧನ ಎಲ್ಲಿ ಹೋಗಿದ್ದಾನೆ ಎನ್ನುವಂತ ಶಂಕೆ ನಮ್ಮನ್ನು ಕಾಡ್ತಾ ಇತ್ತು. ಆದರೆ ಭೀಮಸೇನ ಬೇಯಿನ ಆಳುಗಳು ಬಂದು ಆಡಿರುವಂತ ಮಾತು ಏನು? ದ್ವೈಪಾಯನ ಕೆರೆಯಲ್ಲಿ ಜೀವ ಭಯದಿಂದಲಾಗಿ ಕುಳಿತುಕೊಂಡಿದ್ದಾನಂತೆ ಗೌರವೇಶ್ವರ. ಈಗ ಅವ ಎಲ್ಲಿದ್ದಾನೆ ಎಂದು ಗೊತ್ತಾಗಿದೆ. ನನಗೆ ಆಶ್ಚರ್ಯ ಆಗ್ತದೆ. ಇಂಥ ಸ್ಥಳದಲ್ಲಿದ್ದಾನೆ ಎನ್ನುವುದಾಗಿ ಗೊತ್ತಾದ ಮೇಲೆ ಅವನನ್ನು ಕೊಲ್ಲುವುದನ್ನು ಬಿಟ್ಟು ಇಲ್ಲಿ ಯಾಕೆ ಬಂದ್ರಪ್ಪ? ನಾನು ಅದೇ ಹೇಳ್ದೆ ದೇವ್ರೆ. ಅಣ್ಣ ಕೇಳಲೇ ಇಲ್ಲ. ರಣಕ್ಕೆ ವಿಮುಖನಾಗಿ ಸಲಿಲದಲ್ಲಿ ಅಡಗಿದವ ಆತ. ಅವನು ಇರಿದು ಕೊಲ್ಲುವುದು ಯಾವ ಪರಿಣೀತಿ ಇದು ಭಾವ? ಇದು ನಿನ್ನ ಧರ್ಮ ಜಿಜ್ಞಾಸೆ. ಕೇಳು ಧರ್ಮಜಮಾದು ಕೇಳು ಧರ್ಮಜಮಾದ ಧರ್ಮಜಮಾದ ನಾ ಬೇಳುವೆನೈ ಯಮಜಾದ ನಾ ಬೇಳುವೆನೈ ಯಮಜಾದ ಖೋಳರ ಮತಿಸಿ ಸುಶೀಲರ ಪಾಲಿಪಾಯು ಖೋಳರ ಮತಿಸಿ ಸುಶೀಲರ ಪಾಲಿಪಾಯು ಶೀಲವು ನಿಮ್ಮನ್ನು ಬಾಲರ ವಿರುದಿದು ಕೂಳರ ಮತಿಸಿ ಸುಶೀಲರ ಬಾಲಿಪ ಶೀಲವು ನಿಮ್ಮನ್ನು ಬಾಲರ ವಿರುದಿದು. ನಿನ್ನ ಮಾತನ್ನು ಕೇಳಿದಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕೆಂದ್ರೆ ಧರ್ಮದ ಕುರಿತಾಗಿ ಇನ್ನೊಬ್ಬರಿಗೆ ಉಪದೇಶ ಮಾಡುವಂತ ಸ್ಥಾನಮಾನದಲ್ಲಿದ್ದವ ನೀನು. ನೀನೇ ಹೀಗೆ ಹೇಳ್ತೀಯ ಅಂತಾದ್ರೆ ಏನ್ ಹೇಳ್ಬೇಕೆನ್ನುವುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳು? ಕ್ಷತ್ರಿಯನಾದಂತ ಕರ್ತವ್ಯ ಏನು? ದುಷ್ಟರನ್ನ ಶಿಕ್ಷಿಸುವುದು, ಶಿಷ್ಟರನ್ನ ಪರಿಪಾಲನೆ ಮಾಡಬೇಕಾದ್ದು. ಅವ ಒಬ್ಬ ದುಷ್ಟ ಎನ್ನುವುದಾಗಿ ಗೊತ್ತಿದ್ದು ಅವನನ್ನು ಕೊಲ್ಲುವುದನ್ನು ಬಿಟ್ಟು ಈ ರೀತಿ ಮಾತಾಡುವುದು ಸರಿಯೇನಪ್ಪ? ಶಿಕ್ಷೆ ಶಿಷ್ಟ ರಕ್ಷೆ ಶಾಸ್ತ್ರ ಧರ್ಮ ಹೌದು ದೇವ್ರೆ. ಆದ್ರೆ ಅವ ಮಾಡಿ ದೌಷ್ಟ್ಯ ಏನು ಅಂತ ಬೇಡ ಗೊತ್ತಿಲ್ವಾ? ಕಪಟದಿ ದ್ಯೂತವನಾಡಿ ಕಪಟದಿ 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 ದ್ಯೂತವನಾಡಿ ದ್ಯೂತವನಾಡಿ ನಿಮ್ಮ ವಿಪಿನ ಕಟ್ಟಿದ ಕೋಡಿ ನಿಮ್ಮ ವಿಪಿನ ಕಟ್ಟಿದ ಕೋಡಿ ಅಟ್ಟಿದ ಕೋಡಿ ಯೂತವನಾಡಿ
ದೃಪದಜ ಸೀರೆಯ ಅಪಹರಿಸಿದ ದೃಪದಜ ಸೀರೆಯ ಅಪಹರಿಸಿ ಸೀರೆಯ ಅಪಹರಿಸಿದ ಕುರು ನೃಪನನು ಮತಿಸಿ ನಿಪುಣನೆಂದೆನಿಸಯ್ಯ ದೃಪದಜ ಸೀರೆಯ ಅಪಹರಿಸಿದ ಕುರು ನೃಪನನು ಮತಿಸಿ ನಿಪುಣನೆಂದೆನಿಸಯ್ಯ ಕುರು ನೃಪನನು ಮತಿಸಿ ನಿಪುಣನೆಂದೆನಿಸಯ್ಯ ದೃಪದಜ ಸೀರೆಯ ಅಪಹರಿಸಿದ ಕುರು ನೃಪನನು ಮತಿಸಿ ನೃಪನನು ಮತಿಸಿ ಮತಿಸಿ ನಿಪುಣನೆಂದೆನಿಸಯ್ಯ ದೃಪದಜ ಸೀರೆಯನ್ನು ಅಪಹರಿಸಿದ ಗುರು ನೃಪನನು ಮತಿಸಿ ನಿಪುಣನೆಂದೆನಿಸಯ್ಯ ಕೇಳು ಧರ್ಮಜ ಮಾತ ನಾ ಪೇಳುವೆನೈ ಯಮಜಾತ ಧಿಂ ಧಿಂ ತದಿನ 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 ಧಿಂ ಧಿಂ ತದಿನ 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 ತತ್ತಿಮಿ 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 ದೃಪದಜ ಸೀರೆಯ ಅಪಹರಿಸಿದ ಗುರು ನೃಪನನು ಮತಿಸಿ ನಿಪುಣನೆಂದೆನಿಸಯ್ಯ ಕೇಳು ಧರ್ಮಜ ಮಾತ ನೋಡಿದೆ ಅಣ್ಣ, ಗೌರವ ಇಂತಲಿದ್ದಾನಂತ ಗೊತ್ತಾದಾಗ ನಮ್ಮ ದೇವರು ಎಷ್ಟು ಚಂದ ಕೆಲಸ ಮಾಡಿದ್ರು ಅಂತ. ಹೌದಾ? ಯಾವತ್ತಿಷ್ಟು ಕುಣಿದಿದ್ದಿಲ್ಲ ನಮ್ಮ ದೇವರು, ಇವತ್ತು ನೋಡಿ ಸಂತೋಷ ಕುಣಿತಾ ಇದ್ದಾರೆ. ಸಂದರ್ಭ ನೋಡಿ ಕುಣಿಬೇಕು ಹೌದು. ಅಲ್ವೇ ಏನು ಅಂತ ಹೇಯ ಕೃತ ನಮ್ಗೆ ಏನ್ ಮಾಡಿದ್ದಾನೆ, ಅನ್ಯಾಯ ಏನ್ ಮಾಡಿದ್ದಾನೆ ಅಂತ ಕೇಳುದು ನಮ್ಮಣ್ಣ. ಅಲ್ವೇ ಹಾ, ಅಂದ್ರೆ ಅವ ಒಳ್ಳೆ ಕೆಲಸ ಏನ್ ಮಾಡಿದ್ದಾನೆ ಕೇಳಿದ್ರೆ ಹೇಳ್ಬೋದು ನನ್ಗೆ ಉತ್ತರ ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು ಅಲ್ವಾ? ಹೌದು ಏನು ಮಾಡ್ಲಿಲ್ಲ ಅಂತ ಹೇಳಿ. ಹೌದೌದು ಆದ್ರೆ ಕೆಟ್ಟದ್ದೇನು ಮಾಡಿದ್ದಾನೆ ಕೇಳಿದ್ರೆ ಬಹಳಷ್ಟು ಉಂಟು. ಮಾಡಿದ್ದು ಕೆಟ್ಟದ್ದು ಯಾವ ನಿರರ್ಗಳವಾಗಿ ಹೇಳಬಹುದು ಅಲ್ವಾ? ಹೌದು ಅಂದ್ರೆ ಎರಡು ನೆನಪು ಮಾಡಿದವ್ರೆ. ಸಾಕ ಮತ್ತೆ ಒಂದು ಸ್ವಲ್ಪ ನೆನಪು ಸಾಕು, ಕಡೆ ಆಗ್ತದೆ. ಹೌದಲ್ವಾ? ಹೌದು. ಅವ ಮಾಡಿದಂತ ಹೇಯ ಕೃತ ಏನು? ಮಾವನಾಗಿರುವಂತ ಶಕುನಿಯನ್ನು ಕೂಡಿಕೊಂಡು ಕಪಟದ ಜೂಜಾಟ ಆಡಿದ ಆ, ಪರಿಣಾಮ ನಿಮ್ಮ ಪಾಲಿಗೆ ಸೋಲು ಉಂಟಾಯಿತು. ಹೌದು. ಹೌದಾ? ಅಷ್ಟೇ ಅಲ್ಲ, ನಿಮ್ಮ ಐವರ ಮಡದಿಯಾಗಿರುವಂತಹ ದ್ರೌಪದಿಯ ಸೀರೆಯನ್ನು ನನಗೆ ಯಾವ್ದು ಹೇಳು ಸಿಟ್ಟು ಬರುವುದಿಲ್ಲ. ನನ್ನ ಹೆಂಡತಿ ಸೀರೆ ಪಾಪಿ ಮಗನ್ ಅಲ್ವೇ ನೀವಿರುವಂತ ಅರಗಿನ ಆಲಯಕ್ಕೆ ಬೆಂಕಿ ಕೂದಕ್ಕೆ ಮುಂದಾದವ. ಅಲ್ವಾ? ಅಷ್ಟೇ ಅಲ್ಲ, ಊಟ ಮಾಡುವಂತ ಅನ್ನಕ್ಕೆ ವಿಷ ಕೂದಕ್ಕೆ ಮುಂದಾದವ. ಅಂತ ಹೇಯ ಕೃತ್ಯ ಮಾಡಿದವ ಎನ್ನುವುದಾಗಿ ಗೊತ್ತಿದ್ದು ಮತ್ತೇನು ಮಾಡಿದ್ದಾನೆ ಎನ್ನುವುದಾಗಿ ಕೇಳ್ತಾ ಇದ್ದೀಯಲ್ಲ, ಇಷ್ಟು ಸಾಕ ಮತ್ತೆ ಬೇಕಾ? ಇಷ್ಟನ್ನು ಮಾಡಿದ್ದು ಹೌದು ದೇವ್ರೆ. ಎಷ್ಟಾದ್ರೂ ಬಂಧು ಅಲ್ವಾ? ಒಂದು ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಮಾತೆಯನ್ನು ಹಿಂದೆ ಕಾದಿಸಿದ ಬಗೆಗಳನ್ನು ಹಿಂದೆ ಕಾದಿಸಿದ ಬಗೆಗಳನ್ನು ನೀ ತಿಳಿದದ ಇನ್ಯಾವುದಕ್ಕೆ ಮರುಗುವೆ ನೀತಿಯಿದೆ ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೀಯ. ನಾನು ಮಾಡಿದಂತ ಸಾಧನೆ ಕುರಿತಾಗ ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ದುಷ್ಟ ನಮ್ಮ ಮಾವ ಯಾರು? ಕಂಸ. ನನ್ನ ಮಾವನಾದ್ರೂ ಅವ ಒಬ್ಬ ದುಷ್ಟ ಎಂಬ ಕಾರಣಕ್ಕಾಗಿ ಆದ ತಾಯಿ ವರ್ಗಕ್ಕೆ ಸೇರಿದವ. ನಾನೇ ಕೊಲ್ಲಿಲ್ವೇ? ಹಾಗಿರುವಾಗ ಇದೆಲ್ಲ ಯೋಚನೆ ಮಾಡ್ತಾ ನಿಂತ್ರೆ ಕತೆ ಮುಂದೋಗ್ಲಿಕ್ಕೆ ಆಗ್ತದ? ಇನ್ನು ಆಕ್ಷೇಪ ಇಲ್ವೇ ಇಲ್ಲ. ಹೇಳಿ ಅವ ಇದ್ದಲ್ಲಿಗೆ ನೀನು ಹಾರುವುದಾ? ಆ, ಹಾಗಿದ್ರೆ ಅವನಿಗೆ ನಮ್ಗೆ ವ್ಯತ್ಯಾಸ ಏನು ಉಳಿತು? ಮತ್ತೇನು ಮಾಡುವುದು? ಆಗ
ಆತನನ್ನ ನೀನು ಎಬ್ಬಿಸಿ ಹೊಡೆಯಬೇಕು. ಎಬ್ಬಿಸಿ ಹೊಡೆಯುವುದ? ಕರೆಯುವರು ಯಾರಾಗಿ? ನಾನು ಕರಿತೇನೆ. ಸರಿ. ಕೇಳು ಕೌರವ ಪುತ್ರ, ಕೇಳು ಕೌರವ ಪುತ್ರ, ಮಿತ್ರಾದಿ ಬಾಂಧವ ಜಾಲವ ನಿಕ್ಕಿ ಸಂಗರದಿ ಬೀಳಲು ಬಹುದೇನಿ ಈ ಸರೋವರದುಳು ಹೇಳಿದ್ದ ಬಾರಯ್ಯ ಮೊದಲೇ. ಸಂಗ್ರಾಮಕ್ಕಾಗಿ ಸಾರಿ ಹೇಳಿದ್ದೇನೆ. ಸಂಗ್ರಾಮ ಆಗಬೇಕೆಂಬ ಕಾರಣಕ್ಕಾಗಿ ಶತಸಿದ್ಧರಾದವ ನೀನು. ತತ್ ಪರಿಣಾಮ ಸರ್ವವನ್ನು ಕಳ್ಕೊಂಡೆ ಈಗ ನೀರಿನಲ್ಲಿ ಕುಳಿತಿದ್ದೀಯ. ಬಾರ ಮೇಲದ್ದು. ಪಾಪ ಇವ ಯಾರು? ಧರ್ಮರಾಯ ಅಲ್ವಾ? ಧರ್ಮದ ಕೊರಡಿ ಇವ. ಇವ ಹೇಳದ್ ಮಾತು ಅವ ಕೇಳ್ತಾನ. ನಮ್ಮ ಧರ್ಮ ಆಗ್ತದ? ಅವ ಅಧರ್ಮಿ ಅವ. ಹೌದಪ್ಪ. ಆದ್ರೂ ಕೇಳೋ ಪ್ರಶ್ನೆ ಇಲ್ಲ. ಈ ಮಾತು ಪತ್ತೆ ಆಗುವುದಿಲ್ಲ. ಕರೀತಾರೆ. ಬೀದಿಯೊಳಗೆ ನೀರು ಹೊಂದಿದ್ದು ಕುಲಕದ ಖ್ಯಾತಿಯ ಬರಿಸಿದರಾಯ ಪೇತುಗುರು ಸಾಲ ಕೊಂದು ಮಾದಿನ ಭೂತಲ ಕೌರವ ಪಾಂಡವರ ಭಯಕ್ಕಾಗಿ ನೀರಿನಲ್ಲಿ ಮುಳುಗಿಕೊಂಡಿದ್ದೀಯ. ನೀನೊಬ್ಬ ಗಂಡು ಮಗನಾಗಿದ್ದು ಹೌದಾದ್ರೆ ಬಾರ. ಬಂದ. ಇಲ್ಲಪ್ಪ, ಅಲ್ಲ, ನಮ್ಮ ಸಮರಾಯನ್ ಸ್ವಲ್ಪ ಬಿಸಿ ಆದದ್ದು ಹೌದು. ಪೂರ್ಣ ಪ್ರಮಾಣದಲ್ಲ. ಆದ್ರೆ ಈ ಬಿಸಿ ಅವನಿಗೆ ಸಾಕಾಗುವುದಿಲ್ಲ. ಮಹೀತಳವನ್ನು ಬಿಟ್ಟು ಅಡಗಿದ್ದು ವಿಚಿತ್ರವಾಯಿತು. ಗೌರವನೇ, ಯುದ್ಧವನ್ನು ಮಾಡುವುದನ್ನು ಬಿಟ್ಟು ನಿನ್ನಲ್ಲಿ ಅಡಗಿ ಗೊತ್ತಿದೆಯಲ್ಲ. ರಣ ಹೇಳಿ ಏಳು ಮೇಲೆ ಬಾ, ಯುದ್ಧವನ್ನು ಮಾಡು. ಎಂದು ಕಳೆದು ಬಿಟ್ಟು ಇರಲಿ ಅಪ್ಪ ಕೀರ್ತಿ. ಇದ್ದಂತಹ ನಿನ್ನ ಧೈರ್ಯ ಈಗ ಎಲ್ಲಿ ಹೋಯಿತು? ಇದೋ ಸಹದೇವ ಕರೀತಾ ಇದ್ದೇನೆ. ನಿನ್ನ ಸಾಮರ್ಥ್ಯ ಏನಿದ್ರು ನನ್ನ ಮುಂದೆ ತೋರಿಸು. ಬಾ. ಪ್ರಯೋಜನ ಆಗ್ಲಿಕ್ಕಿಲ್ಲ. ಅಲ್ಲ ಪಾಪ ಇವರು ಕೆಲಸ ಮಾಡಿದ್ದಾರೆ, ಇವ್ರದ್ದೇನು ತಪ್ಪಿಲ್ಲ. ಅವನು ನೀರಿನಲ್ಲಿ ಇದ್ದಾನಲ್ಲ, ಯಾಕೆ ಕೇಳಲಿಲ್ಲ ಅವನಿಗೆ? ಹೌದು ಹೌದು. ಇವರು ಯಾರು ಕರೆದ್ರು ಅವನ ಮೇಲೆ ಬರಲಿಲ್ಲ. ಈಗ ಕರೆಯೋರು ಯಾರು? ನಾನೇ ಒಂದು ಪ್ರಯತ್ನ ಮಾಡ್ತೇನೆ. ಇನ್ಮೇಲೆ ಒಂದು ಕಣ್ಣು ಉಂಟು ಅವನಿಗೆ ಅಲ್ವಾ? ಹೌದೌದು. ಹಾಗಾಗಿ ನಾನೇ ಒಂದು ಪ್ರಯತ್ನ ಮಾಡ್ತೇನೆ. ಎಲ್ಲವ ಬಂಡರ ಭಾವ, ಎಲ್ಲವ ಭಂಡರ ಭಾವ, ಷಂಡರ ದಿಲಗ, ಭಂಡರ ಭಾವ ಷಂಡರ ದಿಲಗ, ಇಳೆಯೊಳು ಹೇಡಿಗಳುಡೆಯೋ
ಇಳೆಯೋಳು ಹೇಡಿಗಳೊಡೆಯೋ ಜಲದಿಂದ ತೊಡಿಗೆದು ಬಾರಿತು ಕೆಡುಗರ ಕುಲಶಿರೋಮಣಿಯೇ ಕೆಳಯ್ಯ ಎಲ್ಲವೋ ಬಂಡರ ಭಾವ ಸಂಡರ ಕುಲ ತಿಲಕ ಇಳೆಯೋಳು ಹೇಡಿಗಳ ಒಡೆಯ. ದೇವ್ರೆ, ನಿಮ್ಮ ಮಾತಿಗೆ ನಾನು ಪ್ರಶ್ನೆ ಮಾಡ್ತೇನೆ ಅಂತಲ್ಲ, ಇನ್ನು ಈ ಪ್ರಶ್ನೆ ಮಾಡುವ ಕಾಲವೂ ಅಲ್ಲ ಇದು. ಆದ್ರೆ ಕೇಳದೆ ಇದ್ರೆ ಸಮಸ್ಯೆ ಆಗ್ತದೆ. ಎಲ್ಲವೋ ಬಂಡರ ಭಾವ. ಹೌದೌದು. ಅವ್ರಿಗೆ ಹೇಳಿದೆ ಏನು, ಭಾವ ನೀನು ನಮಗೂ ಭಾವನೂ ಹೌದು, ಅವನಿಗೂ ಭಾವ ಹೌದಲ್ಲ, ಹೌದು. ಸಂಬಂಧಿ ಅಲ್ಲ ಅವ. ನಿಮ್ಮ ಜೊತೆ ನಾನು ಇದ್ಕೊಂಡು ನಿಮಗೆ ಬಂಡ್ರು ಅಂತ ನಾನು ಹೇಳ್ತೇನೆ ಅಂತ ಆದ್ರೆ ಅದೇ ಹೇಳುದು ನಾನೇನಾಗ್ತೇನೆ ಹೇಳು? ಅಲ್ವಾ, ಅದಕ್ಕೆ ಅರ್ಥ ಆಗಿಲ್ಲ ಯಾರಿಗೆ ಹೇಳಿದ್ದು ಅಂತ. ಅವನಿಗೆ ಹೇಳಿದ್ದು ಅಂದ್ರೆ ಕೆಲವು ಬಂಡರ ಭಾವ ಅಂತ. ಅವನ ಭಾವ ಬಂಡನ? ಹೌದೌದು. ಯಾರು? ಜಯದ್ರಥ ಏನೋ ಒಬ್ಬ ಇದ್ದಾನೆ, ಅವನಿಗೆ ಇವನ ತಂಗಿಯನ್ನು ಮದುವೆ ಮಾಡಿಕೊಟ್ಟಿದ್ದು ಹೌದು, ಮದುವೆ ಮಾಡಿಕೊಟ್ಟಿದ್ದು ಹೌದು. ಆದ್ರೆ ಮನೆ ಬಾಗಿಲ ಮುಖ ಯಾವ ಕಡೆ ಉಂಟು ಇವತ್ತಿನವರೆಗೂ ಗೊತ್ತಿಲ್ಲ ಅವನಿಗೆ. ಮದುವೆ ಆದ ಮೇಲೆ ತನ್ನ ಮನೆಗೆ ಆತ ಹೋಗಲೇ ಇಲ್ಲ. ಮನೆಯಲ್ಲಿ ಬಿಡಾರ ಮಾಡಿದ್ದಾರೆ. ಹೌದು, ಹೆಂಡತಿ ಮನೆಯಲ್ಲಿ ಬಿಡಾರ ಮಾಡ್ತಾನೆ ಅಂತ ಆದ್ರೆ ಅವ ಬಂಡ. ನಮಗ್ ಸಂಬಂಧ ಪಡೋದಿಲ್ಲ ಅಲ್ಲ, ನಮ್ದೆಲ್ಲ ಸ್ವಂತದ್ದೇ ಬಿಟ್ಟರೆ ಬೇರೆಯವ್ರದ್ದು ಯಾರದ್ದು ಇಲ್ಲ. ಇನ್ನು ಮುಂದೆ ಹೆಂಡತಿ ಮನೆಯಲ್ಲಿ ಒಬ್ಬ ಬಿಡಾರ ಮಾಡ್ತಾನೆ ಅಂತಾದ್ರೆ ಎಂತಾಗ್ತದೆ? ಹೌದೌದು. ಅದಕ್ಕೆ ಅವನಿಗೆ ಭಾವ ಬಂಡರ ಭಾವ, ಸಂಡರ ಕುಲ ತಿಲಕ. ಹೌದೌದು. ಹಿಂದೊಮ್ಮೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಇವನನ್ನು ಹೆಡೆಮುಡಿ ಕಟ್ಕೊಂಡು ಹೋದ್ರು. ಬಿಡಿಸುವುದಕ್ಕೆ ಯಾರಾದ್ರೂ ಬಂದಿದ್ದಾರೋ? ಅಯ್ಯೋ ಎನ್ನುವುದಾಗಿ ಕಂದರನ್ನ ಕತೆ. ಹೌದೌದು. ಅಯ್ಯೋ ವಿಲಿ ವಿಲಿ ಎನ್ನುವುದಾಗಿ ಒದ್ದಾಡಿದ್ದಾನೆ. ಹಾಗಾಗಿ ಇವನಿಗೆ ಪ್ರಯೋಜನ ಇಲ್ಲ. ಆದ್ರಿಂದ ಅವ ಸಂಡರ ಕುಲ ತಿಲಕ. ಹೌದೌದು. ಇಳೆಯೋಳು ಹೇಡಿಗಳ ಒಡೆಯ. ಕಾರಣ ಉಂಟು ಇವನಿಗೆ. ಒಟ್ಟಿಗಿದ್ದವರೆಲ್ಲ ಹೇಡಿಗಳೇ. ಕರ್ಣನ ದುಶ್ಯಾಸನು ಎಲ್ಲರೂ ಪ್ರಯೋಜನಕ್ಕಿದ್ದವರಲ್ಲ. ಹಾಗಾಗಿ ಇಳೆಯೋಳು ಹೇಡಿಗಳ ಒಡೆಯ. ಹೌದು. ಆ ದಿವಸ ಒಂದು ಮಾತು ಹೇಳಿದ್ದಾನೆ ಇವ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಹೋದಾಗ. ಹೌದು. ಕಟ್ಟಿರೋ ಕೃಷ್ಣನ ಕರಗಳನ್ನ ಕೈ ಕಟ್ಟುವುದಕ್ಕೆ ವ್ಯವಸ್ಥೆ, ಬಳ್ಳಿ ವ್ಯವಸ್ಥೆ, ಹಗ್ಗದ ವ್ಯವಸ್ಥೆ ನಾ ಮಾಡ್ತೇನೆ. ಇವತ್ತು ನೀವು ಮಾಡಿ ಕಟ್ಲಿ. ದೇವ್ರೇ, ತಪ್ಪಾಗಿ ಭಾವಿಸಬೇಡಿ. ಅಂದ್ರೆ ಬೆಣ್ಣೆ ತಿಂದ ಬಾಯಿ. ಈ ಬೆಣ್ಣೆ ತಿಂದ ಬಾಯಲ್ಲಿ ಎಷ್ಟು ಕಠೋರವಾದಂತ ಶಬ್ದ ಹೇಳಿದ್ರು ಸಹ ಅವನಿಗೆ ಅರ್ಥ ಆಗುವುದಿಲ್ಲ. ಯಾಕೆ? ಬಾಯಿ ಬೆಣ್ಣೆ ತಿಂದಲ್ವಾ, ಶಬ್ದ ಕಠೋರ ಆಗ್ತದೆ ಬಿಟ್ರೆ ಸ್ವರ ಆಗುವುದೇ ಇಲ್ಲ. ಹಾಗಾಗಿ ಅವನಿಗೆ ಪತ್ತಿ ಆಗ್ಲಿಲ್ಲ, ಬರ್ಲೂ ಇಲ್ಲ. ಇನ್ನೇನು ಮಾಡುವುದು? ಈ ಬೆಣ್ಣೆ ಕರಗಬೇಕು ಅಂತಾದ್ರೆ ಏನು ಮಾಡುವುದು? ಬಿಸಿ ತಾಗಬೇಕಲ್ಲ. ಏನು ಮಾಡುವುದು? ಬಿಸಿ ಎಲ್ಲುಂಟು? ಎಲ್ಲೆಲ್ಲೋ ಇಲ್ಲ, ಬಿಸಿ ಇಲ್ಲೇ ಉಂಟು. ನೀನೇ ಪ್ರಯತ್ನ ಮಾಡು. ನೀವೆಲ್ಲ ಕರೆದ ಬಗೆ ಹಾಗೆ ಈ ಭೀಮಸೇನ ಕರೆಯುವ ಬಗೆ ಹಾಗೆ ಗೊತ್ತುಂಟು. ಭೂತಳವು ಬಿರಿವಂತೆ ಕಕ್ಕಿಸಿ ಹೋದ ಸಂಭವನೊಂದು ಬಲು ರೋಷಾದಿರೇ ಗದಿ ಕರೆದು ಜರೆದಿಂತೆಂದನು. ಕಳವಿನ ಜೂಜಾಡುವ ಕಳವಿನ ಜೂಜಾಡುವ ಸಲ್ಲಿಲ ತೊಳೆತಗೆ ಸುಮ್ಮನೆ ಮುಳುಗಿದೆ. ಸಲಿಲ ತೊಳೆತಗೆ ಸುಮ್ಮನೆ ಮುಳುಗಿದೆ. ಸುಲಿಸೈ ಸೀರೆ ಸುಲಿಸೈ ದ್ರುಪದ ಸೀರೆಯ ಪಡ ಪಡ ಸಲಿಲ ತೊಳೆತಗೆ ಸುಮ್ಮನೆ ಮುಳುಗಿದೆ. ಸುಲಿಸೈ ದ್ರುಪದ ಸೀರೆಯ ಪಡ ಪಡ ಕೃಪಕುಲ ಕುನ್ನಿಯೇ ಕಳವಿನ ಜೂಜಾಡುವ ಬಾರೈ.
ಆವತ್ತು ತುಂಬೆ ಸಭೆಯಲ್ಲಿ ನಮ್ಮವ್ರನ್ನ ಕರೆಸಿಕೊಂಡು ದ್ಯೂತವನ್ನು ಆಡಿದವರೇನು? ಯಾವ ದ್ಯೂತ ಅದು? ಕಪಟದ ದ್ಯೂತ. ಮೋಸ ಮಾಡಿದೆಯ ಪಾಪಿ ಬಿಡು. ಅಷ್ಟೇ ಅಲ್ಲ, ನಮ್ಮ ಇವರ ಮಡದಿ ಪಾಂಚಾಲೆ ತುಂಬಿದ ಸಭೆಯಲ್ಲಿ ಅವಳ ಸೀರೆ ಸುಳಿದೆಯಲ್ಲ, ಆವತ್ತು ನಿನಗೆ ಆಗಲಿಲ್ಲ. ಇವತ್ತು ನಾನೇ ಅವಕಾಶ ಮಾಡಿಕೊಡ್ತೇನೆ. ಅವಳು ಕರೆಸ್ತೇನೆ, ನಿಲ್ಲಿಸ್ತೇನೆ. ಬಿಸ ಅವಳ ಸೀರೆಯನ್ನ. ಮೂರ್ಖ ಶಿಖಾಮಣಿಯೇ, ನಮ್ಮ ಆಸ್ತಿಯನ್ನು ಇಟ್ಕೊಂಡು ನಾಯಿ ಹಯ ಕಾದವ ನೀನು. ನಿನ್ನಂತ ನಾಯಿಯನ್ನು ಬಡಿದುಕೊಳ್ಳಬೇಕು. ಬರ್ತೀಯ ಇಲ್ವಾ? ಈಗ ನಿನ್ನ 99 ಮಂದಿ ಸಹೋದರನನ್ನ ಕೊಂದವ ಈ ಭೀಮಸೇನ ನೀನು ಒಬ್ಬನೇ ಇರುವುದು. ಬಾ ಬಾ ಬರ್ದಿಲ್ವಾ? ಕೇಳಯ್ಯ ಗುರುಕುಲದಿ ಜಯ ಸಪ್ತಪದಿ, ಕೇಳಯ್ಯ ಗುರುಕುಲದಿ ಜಯ ಸಪ್ತಪದಿ, ಮೂಲಕದೋಳು ನಿನಗೆ ನಿಗಾಣೆ ಚಲದಿ. ಆದರೆ ಮೈವರು ಒಬ್ಬನಲ್ಲಿರು ಸಾಧಿಸುತ್ತಿದ್ದು ಗೆಲ್ದರೆ ಮುಂದೆ ನಾವು ಮೇದಿನಿಯನ್ನು ಬಿಟ್ಟು ಮಿಕ್ಕವರು ನಿನ್ನ ಪಾದ ಸೇವೆಯೊಳಿರುವೆವು ಕೇಳು ಮುನ್ನ. ಸಿಗಂದ ತೋಳಲು ಹೊಟ್ಟೆವ ಬಂಡಿ ಭೀಮ ನಾನೇ ಬಾ. ಅವ ಏನೇ ಹೇಳಿದ್ರು ನಗಾಡುದೇ. ಏನಯ್ಯೋ ನೀರಿಂದ ಮೇಲೆದ್ದು ಬಂದೆ. ನಮ್ಮ ಐವರನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದೀಯ. ನೀನ್ ಇತ್ತವ ಒಬ್ಬವ ಕೂಟ ಯುದ್ಧಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೀಯ. ಒಬ್ಬನಾದ್ರೂ ತೊಂದ್ರೆ ಇಲ್ಲ, ನಿಮ್ಮ ಐವರನ್ನು ಮಲಗಿಸ್ತಾನೆ ಈಗ. ಆ ಕೆಚ್ಚು ನಿನಗಿರಬಹುದು, ಆದ್ರೆ ರಾಜನೀತಿ ಅಲ್ವೇ ಅಲ್ಲ. ಯುದ್ಧ ಧರ್ಮ ಏನು ಆ ಕುರಿತಾಗಿ ಆಲೋಚನೆ ಮಾಡಬೇಕಾಗ್ತದೆ. ಒಪ್ಪನೊಡನೆ ಐವರು ಹೋರಾಟ ಮಾಡುವುದು ಸರಿಯಾದದ್ದು ಅಲ್ವೇ ಅಲ್ಲ. ಇಲ್ಲಿ ಕೂಟ ಯುದ್ಧ ಅಲ್ಲ, ದ್ವಂದ್ವ ಯುದ್ಧವೇ ಆಗಬೇಕು. ಕೇಳು, ನಿನ್ನ ಪಾಲಿಗೆ ಒಂದು ಆಯ್ಕೆಯ ಪ್ರಕ್ರಿಯೆಯನ್ನು ಕೊಡ್ತೇನಂತೆ. ನಮ್ಮ ಐವರಲ್ಲಿ ಯಾರನ್ನೇ ಬೇಕಿದ್ದು ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ನೀನು ಗೆಲ್ದರೆ ಮತ್ತುಳಿದ 4 ನಿನ್ನ ಪಾದ ಸೇವಕರಾಗಿರ್ತೇವೆ. ಯುದ್ಧ ಪ್ರಾರಂಭ ಆಗುವ ಮೊದಲೇ ನಾವು ಸಂಕಲ್ಪಿಸಿದ್ದು ಹಾಗೆ, ಕೌರವರಲ್ಲಿ ಒಬ್ಬ ಉಳಿದರು, ಪಾಂಡವರಲ್ಲಿ ಒಬ್ಬ ಅಳಿದರು, ರಾಜ್ಯ ಕೌರವನಿಗೆ ಎನ್ನುವ ಹಾಗೆ. ಹಾಗಾದ್ರೆ ನಿಮ್ಮ ಐವರಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿಕೊಳ್ಬೇಕಾದಂತಹ ಸ್ವಾತಂತ್ರ್ಯ ನನಗೆ. ಈ 5 ಮಂದಿಯಲ್ಲಿ ಸಹದೇವ, ನಕುಲ, ಅರ್ಜುನ, ಆ ಬಂಡಿ ಭೀಮ ಜೊತೆಯಾಗಿ ನೀನು ಇದ್ದೀಯ ಆಯ್ಕೆಯಲ್ಲಿ. ನಿನ್ನಯ ಬಲುಗೇನು, ನಿನ್ನಯ ಬಲುಗೇನು, ಬಲುಗುಗೇನು, ಬಲುಗುಗೇನು ಏನು
ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿಂಚರು ಯಮಳರು ಚಿಂಚರು ಯಮಳರು ಚಿನ್ನರು ಯಮಳರು ಚಿನ್ನರು ಯಮಳರು ಧರ್ಮರಾಯ, ನಿನ್ನ ಮಾತುಗಳನ್ನು ಕೇಳುವಾಗ ನಗೆ ಎನ್ನುವುದು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಉಕ್ಕಿ ಉಕ್ಕಿ ಬರ್ತಾ ಇದೆ. ಈ ಹಿಂದೆ ಕೃಷ್ಣ ಸಂಧಾನಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ದೊರೆತನವು ಸುಡಲಿನ್ನು, ಬಡತನವೇ ಎನಗಕ್ಕು, ಕೌರವ ಸುಖಿಯನ್ನು ಕೇಳಿದರೆ ಸಾಕು ದಾತ್ರಿಯೊಳಗೆ ಎನ್ನುವ ಹಾಗೆ ಹೇಳಿದವ ನೀನು. ಈಗ ಆಯ್ಕೆಯಲ್ಲಿ ನೀನು ಇದ್ದೀಯಾ? ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ನಿನ್ನನ್ನು ಸೇರಿಸಬಹುದಾ? ಆಗುವುದಿಲ್ಲ. ನಿನ್ನನ್ನು ಪಡೆದಾಗ ನಿನ್ನ ಅವ್ವೇ ಯುದ್ಧದಲ್ಲಿ ಸ್ಥಿರನಾಗಿ ನಿಲ್ಲಬಲ್ಲಂತಹ ಓರ್ವ ಮಗ ಬೇಕು ಎನ್ನುವ ಕಾರಣದಿಂದ ನಿನಗೆ ಯುಧಿಷ್ಠಿರ ಎನ್ನುವ ಹಾಗೆ ಹೆಸರನ್ನಿರಿಸಿದ್ಲು. ಆದ್ರೆ ನೀ ಎಲ್ಲಾದ್ರೂ ಯುದ್ಧ ಮಾಡಿದ್ದುಂಟ? ಮಾಡ್ಲಿಲ್ವಾ ಅಂತ ಕೇಳಿದ್ರೆ ಹೌದು ಮಾಡಿದ್ದಿ. ಹಾಗಂತ ಯುದ್ಧದಲ್ಲಿ ಸ್ಥಿರವಾಗಿ ನೀನು ನಿಂತದ್ದೆಲ್ಲಿ? ನಿಲ್ಲುವುದಕ್ಕೆ ನಿನ್ನನ್ನು ಕೃಷ್ಣ ಬಿಡ್ಲಿಲ್ಲ. ಅದೇ ರಾಜಕೀಯ ಅಂತ ಹೇಳುವುದು. ಯಾರು ಪ್ರತಿಭಾನ್ವಿತರು ಇರ್ತಾರೋ ಅಂತವರಲ್ಲಿ ನಿಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ. ಆಲೋಚನೆ ಮಾಡಬೇಡ. ನಮ್ಮ ಪಕ್ಷದಲ್ಲಿ ನಿಮ್ಮಂತವರಿಗೂ ಅವಕಾಶ ಉಂಟು. ಬರುವುದಿದ್ರೆ ಬರಬಹುದು ಎನ್ನುವ ಹಾಗೆ ನಾ ಹೇಳ್ತಾ ಇದ್ದೇನೆ. ನಿನ್ನ ಪಕ್ಷ ನೀನು ಎಷ್ಟು ಜನ ಇದ್ದೀರ ಲೆಕ್ಕ ಹಾಕು. ನಮ್ಮ ಪಕ್ಷದಲ್ಲಿ ಜನ ಬೇಕು ಅಂತ ಇಲ್ಲ. ಪಕ್ಷದ ಸಂಸ್ಥಾಪಕ ಒಬ್ಬ ಇದ್ರೆ ಸಾಕು, ಅದು ಒಂದು ಪಕ್ಷವೇ. ನೋಡೋಣ. ಆದ್ರಿಂದ ನಿನ್ನನ್ನು ನಾನು ಧಿಕ್ಕರಿಸಿದ್ದೇನೆ. ನಾನಾಗ್ಲಿಕ್ಕಿಲ್ಲ. ಹೌದು, ಅರ್ಜುನ ಇದ್ದಾನೆ. ಅರ್ಜುನ ಮೂರು ಲೋಕದ ಗಂಡ, ಭೂರಿನೇತ್ರನ ಪಿಂಡ, ಗಂಡೀವಿ ಕೋದಂಡ, ಜಗದೋದ್ದಂಡ ಅಲ್ವಾ? ಬಹಳ ನೆಗಳತೆಯನ್ನು ಪಡೆದವ ಅರ್ಜುನ. ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಹೆಮ್ಮೆ ಉಂಟು. ಹಾಗಂತ ನಾವಿರುವರು ಪರೀಕ್ಷಾ ರಂಗದಲ್ಲೇ ನಿನಗೆ ಅರ್ಥವಾಗಿರಬೇಕು. ಗದಾಯುದ್ಧದಲ್ಲೋ ಮಲ್ಲ ಯುದ್ಧದಲ್ಲೋ ಪ್ರಾವೀಣ್ಯತೆಯನ್ನು ಪಡೆದದ್ದಲ್ಲದೆ ನಿನ್ನ ರೀತಿಯಲ್ಲಿ ಪುಂಖಾನುಪುಂಖವಾಗಿ ಶರಾವಳಿಗಳನ್ನು ಪ್ರಯೋಗಿಸುವಲ್ಲಿ ನಾವು ಅಭ್ಯಾಸ ಮಾಡಲಿಲ್ಲ. ನೀನು ಇದರಲ್ಲಿ ನಿಪುಣ ಅಲ್ಲ. ಆದ್ರಿಂದ ನೀ ವಯಸ್ಸಿನಲ್ಲಿ ನನಗಿಂತ ಸಣ್ಣವ. ಇನ್ಯಾರು? ನೀವಿದ್ದೀರಿ ಅಂತ ನನಗೆ ಗೊತ್ತುಂಟು. ನಿಮ್ಮನ್ನು ಬಿಟ್ಟರೂ ನೀವು ಹೋಗುವುದಿಲ್ಲ ಬಿಟ್ಟು. ಯಾಕೆ? ನಕುಲ ಸಹದೇವರು ಏಕರತಿಗರಾಗಿ ಯುದ್ಧವನ್ನು ಮಾಡಿದರೆ ಇವರನ್ನು ಎದುರಿಸುವುದಕ್ಕೆ ಪ್ರಳಯ ಕಾಲದ ರುದ್ರ ಬಂದು ಸಾಧ್ಯವಿಲ್ಲವಂತೆ ಹೇಳುವವರೆಲ್ಲ ಹೇಳ್ತಾರೆ. ಹಾಗಂತ ಒಂದೇ ರಥದಲ್ಲಿ ನಿಂತು ಯುದ್ಧವನ್ನು ಮಾಡಿದವರು ಇವರಲ್ಲ. ಹಾಗಾದ್ರೆ ವಯಸ್ಸಿನ ವರಿಷ್ಠತೆಯನ್ನು ಗಮನಿಸಿದ್ರೆ ನನಗಿಂತ ತುಂಬ ಚಿಣ್ಣರು. ಹಾಗಾಗಿ ನನಗೆ ಚಿಣ್ಣರು. ನಮ್ಮ ನಿರೀಕ್ಷೆ ಏನಿದ್ರು ನಾನೊಂದು 4 ಕೊಟ್ರೆ ತಿನ್ನುವವನು ಸ್ವಲ್ಪ ಸಮರ್ಥನೆ ಆಗಿರ್ಬೇಕು. ನಾವು ಕೊಟ್ಟದ್ದನ್ನು ತಿನ್ನುವ ಸಾಮರ್ಥ್ಯ ನಿಮ್ಮ 5ರಲ್ಲಿ ಇದ್ರೆ ಅದು ಆ ಮಾರುತಿಯ. ಸರಿಯಪ್ಪ, ನಮ್ಮನ್ನೆಲ್ಲ ತ್ಯಜಿಸಿದೆ ನೀನು. ಭೀಮಸೇನೆ ಆಗ್ಬೇಕು ಅಂತ ಹೇಳಿದೆ. ಯಾಕೆ ಅಂತ ಕೇಳ್ಬಹುದು. ಅದ್ಯಾಕೆ ಅಂತ ಕೇಳ್ತೀಯ? ವಸ್ತ್ರಾಪಹಾರದ ಸಂದರ್ಭದಲ್ಲಿ ವಸ್ತ್ರಾಪಹಾರ ಆದ ಮೇಲೆ
ಇವ ಒಂದು ಭಾಷೆಯನ್ನು ಹಾಕಿದ್ದಾನಂತೆ. ಹೇಳುವುದು ಕೇಳಿದ್ದು ನಾವು. ಆ ಭಾಷೆಗೆ ಅನುಗುಣವಾಗಿ ನಮ್ಮ ಜಾತಿಯ ಮಗ ಒಬ್ಬ ಆಡಿದಂತಹ ಮಾತು ಕೂಡ ಬಂಜೆಯಾಗಬಾರದು ಎನ್ನುವ ಹಾಗೆ ಬಯಸುವ ಈ ಸುಯೋಧನ. ಪಾಂಡವ ದ್ವೇಷ ಎನ್ನುವುದೊಂದು ಬಿಟ್ರೆ ಬೇರೆ ಎಲ್ಲ ವಿಚಾರದಲ್ಲೂ ನನಗೆ ಅವನ ಬಗ್ಗೆ ಅಭಿಮಾನ ಉಂಟು. ಹಾಗಂತ ಅವನ ಭಾಷೆ ಬಂಜೆಯಾಗುವುದಕ್ಕೆ ನಾ ಬಿಡುವುದಿಲ್ಲ. ಒಂದು ವೇಳೆ ಅದು ಹೌದು ಅಂತಾದ್ರೆ ಅವನ ಆ ಭಾಷೆಯನ್ನು ನೆರವೇರಿಸುವಂತಹ ಒಂದು ಛಲ ಅವನಲ್ಲಿ ಉಂಟು ಅಂತಾದ್ರೆ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿದ ಹಾಗೂ ಆಗುತ್ತದೆ. ಮತ್ತೆ ಮಲ್ಲ ಯುದ್ಧದಲ್ಲಿ, ಗದಾ ಯುದ್ಧದಲ್ಲಿ ನನಗೆ ಸ್ವಲ್ಪ ತಾಗುವುದಿದ್ರೆ ಅವನೇ ಆದೀತು ಎನ್ನುವುದು ನನ್ನ ಆಯ್ಕೆ. ಬಿಡ್ತೀಯ ಅವನನ್ನೇ? ಚರಣದೊಡರಗಿದ ನೃಪನನ್ನು ಪಿಳಿದಿತ್ತಿ ಕರುಣದಿ ಬಲರಾಮನು ವರಪಾಡು ಸುತರ ನೀಕ್ಷಿಸುತ್ತ ಕೃಷ್ಣನ್ ನೋಡಿ ಗುರುರಾಯ ಗೆಲ್ತೆರುದನು. ನನ್ನೊಂದು ಪರಿಸ್ಥಿತಿ ನೋಡಿ ಗುರು, ಇದು ನನಗೆ ಬೇಕಿತ್ತ? ಏನಾಯ್ತು? ನಾನು ಬೇಕು ಅಂತ ಮಾಡಿಕೊಂಡ ಗುರು. ನೋಡಿ ಗುರುಗಳೇ, ಅವ್ರು ಎಲ್ಲವರು ಇದ್ದಾರೆ, ನಾನು ಒಬ್ಬನೇ ಇರುವುದು. ನನಗೊಂದು ಬಲ ಕೂಡ ಇಲ್ಲ. ಕಾರಣ ಯಾರು? ಕಾರಣ ನಿಮ್ಮ ತಮ್ಮ ಕೃಷ್ಣ. ಕೃಷ್ಣನ ಮುಖವನ್ನು ನೋಡಿ ಕೃಷ್ಣ ನನ್ನನ್ನು ಆ ಕಡೆ ಕಳಿಸಿ ನನ್ನ ಪಕ್ಷದವರನ್ನು ಎಲ್ಲರನ್ನು ಕೊಲ್ಲಿಸಿದೆಯೋ ಆ ಕೌರವರನ್ನು ಕೊಲ್ಲಿಸಿ ಇವ ಒಬ್ಬೇ ಉಳಿದದ್ದು. ಯಾಕೆ ಯಾಕೆ ಅನ್ಯಾಯ ಮಾಡಿದೆ? ಅಣ್ಣಯ್ಯ, ಎಂತದು? ಇಷ್ಟರೊಳಗೆ ಕತೆ ಮುಂದೋಗಿದೆ, ಮತ್ತೆ ಹಿಂದೆ ಜಗುವುದು ಬೇಡ. ಹಾಗಲ್ಲ, ಈಗ ಕೌರವ ಒಬ್ಬನೇ ಇರುವುದು, 5 ಮಂದಿ ಪಾಂಡವರಿದ್ದಾರೆ. ಅವರಿಗೆ ಒಬ್ಬರಿಗಾದ್ರೂ ಸಾಯ್ಬಹುದಿತ್ತಲ್ಲ. ಸಂಕಟ ಅಂತ ಕೇಳುದು. ಅವರೀಗ ಪಂಥ ಮಾಡಾಗಿದೆ, ನೀವು ಬಂದಿದ್ದು ಒಳ್ಳೇದಾಯ್ತು. ಈಗ ಒಂದು ನಿರ್ಣಾಯಕರು ಬೇಕಿತ್ತು. ಈಗ ನ್ಯಾಯ ಆಗಬೇಕು, ನ್ಯಾಯ ಸಮ್ಮತವಾಗಬೇಕು. ಸಮಯಕ್ಕೆ ಸರಿಯಾಗಿ ನೀನು ಬಂದಿದ್ದೀಯ. ಹೌದು. ಒಂದು ನಿರ್ಣಯ ಆಗ್ಲಿ ನೋಡು. ಅವ್ರು ಯುದ್ಧ ಆಗ್ಲಿ, ಆಮೇಲೆ ನಿರ್ಣಯ ಕೊಡುವ. ನಿರ್ಣಯಕ್ಕೆ ನೀನೆ. ನಾನೆಲ್ಲ ಹೌದಾ? ಇಂದಿನ ಯುದ್ಧಕ್ಕೆ ನಾನು ಅಧ್ಯಕ್ಷ. ಆದಿತ್ತು. ಬೇರೆಯವರು ಆಸನ ಇಡ್ತಾರೆ ಎನ್ನುವ ವಿಶ್ವಾಸ ನನಗಿಲ್ಲ. ಬನ್ನಿ ಕೃಷ್ಣ, ನಾನು ಬಂದಿದ್ದೇನೆ. ನಿನ್ನ ಅಣ್ಣ ನಾನು ಹೇಳಿದ ಹಾಗೆ ಆಗಲೇಬೇಕು. ಆಗತಕ್ಕದ್ದು ಆಗುತ್ತದೆ. ನೀವು ಬಂದ ಮೇಲೆ ಮತ್ತೆ ಯಾರು? ಗದಾ ಯುದ್ಧದ ನೇಮ. ನಮ್ಮ ಕೂಟದಲ್ಲಿ ಹಿರಿಯವರು ಅಂತ ಇರುವುದು ನೀವು ಒಬ್ಬರೇ. ನೀವು ಹೋದ ಮೇಲೆ ಬೇರೆಯವರನ್ನು ಆಯ್ಕೆ ಮಾಡುವ, ಅದು ಬೇರೆ ಪ್ರಶ್ನೆ. ಏನೋ ಒತ್ತಿ ಹೇಳಿದಾಗುಂಟು. ಇಲ್ಲ, ನೀವು ಹಿರಿಯವರು ಅಂತ ಹೇಳಿದ್ದು. ನಿನ್ನವರು ಹೌದು. ಹೌದು. ಬಲಭದ್ರ ಸ್ವಾಮಿ, ನಮ್ಮ ಬಲನ್ನೇ ಏನು? ನೀವು ಬಂದದ್ದೇ ನನಗೊಂದು ಬಲ ಬಂದ ಹಾಗಾಯ್ತು. ಹೇಳಿದಾಗೆ ಕೃಷ್ಣ, ಆಯ್ತಣ್ಣ. ನೀನು ಸರಿಯಾಗಿ ಕೇಳಬೇಕು. ಕೌರವ ಗದಾ ಯುದ್ಧದ ನಿಯಮ ಎಲ್ಲ ಹೇಳಿ ಮತ್ತೆ ನಾನು ತಪ್ಪಿದ್ದೇನೆ ಅಂತ ಹೇಳಬಾರ್ದು. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ ಹೊಡೆಯಬಾರದು. ಗೊತ್ತಾಯ್ತಾರೋ? ಆಯ್ತು. ಹಾಗಾದ್ರೆ ಕೃಷ್ಣ, ಯಾರು? ಗುರುಗಳೇ, ನಿಮಗೆ ಉಂಟು ಇಲ್ಲಿ, ಇದು ನಮ್ಮದು. ಅಣ್ಣ, ನೀವು ಕೂತ್ಕೊಳ್ಳಿ, ತೊಂದ್ರೆ ಇಲ್ಲ. ನನ್ನ ತಮ್ಮ, ನನ್ನ ತಮ್ಮ. ನಾನು ಇದ್ದೇನಲ್ಲ, ಏನು ಮಾಡುವುದು? ನಾನೇ ತರ್ತೇನೆ. ಇಲ್ಲ ಅಣ್ಣ, ನನಗೇನು ತೊಂದ್ರೆ ಇಲ್ಲ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಣ್ಣ. ನೀವು ಆಯಾಸ ಮಾಡಬಾರ್ದು, ತೊಂದ್ರೆ ಇಲ್ಲ. ನಿಮಗೆ ಬೇಕಾಗಿ ಕೃಷ್ಣ
ಯಾವುದು? ಗೌರವೇಶ್ವರ, ಶುಭಮಸ್ತು. ಇಷ್ಟು ಹೇಳುವ ನೀನು ಇಷ್ಟೊತ್ತು ಇದ್ದದ್ದಲ್ಲಿ ಅಂತ ಬೇಕಲ್ಲ. ಜಲದೋಳ್ ಒಡಗಿ ಅದಟ ಜಲದೋಳ್ ಒಡಗಿಯೋ ಜಲದೋಳ್ ಒಡಗಿಯೋ 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 ಅದಟ ಈಗೇನು ಅದಟ ಈಗೇನು ಏನು ಎನ್ನ ಬಲುವ ಬರಿಗೆ ಬೂದು ಭಟನೀಗ ಗೆಲುವೆ ನಿಮಿಷೋತ್ಸವದಲ್ಲಿ ಗೆಲುವೆ ನಿಮಿಷೋತ್ಸವದಲ್ಲಿ ನೀವನ ಎನಲ ಮೂದಲಿಸಿ ಗೌರವನೆಂದನಾಗ ಗೌರವ, ಏನ ಭೀಮ? ಇಷ್ಟೊತ್ತು ಮಾತಾಡೋ ನೀನು ಹಾ, ಇದ್ದದ್ದಲ್ಲಿ ಅಂತ ಬೇಕಲ್ಲ. ಅದು ನೀರಿನೊಳಗಡೆ. ಅಲ್ವಾ? ಹಾ. ಯಾವ ರೀತಿಯಲ್ಲಿ ಇದ್ದೀಯ? ಹಾ, ಜೀವದಾಸೆಗಾಗಿ ಹಾ, ಮುಳುಗಿ ಕೂತವ ನೀನು. ಅದು ನೀವು ತಿಳ್ಕೊಂಡದ್ದು. ಎಂತದ್ದು? ನಾನು ಅಲ್ಲಿ ಕೂಡ ಮಂತ್ರ ಪಠಣ ಮಾಡ್ತಾ ಇದ್ದೆ. ಅದು ಇರ್ಬಹುದಯ್ಯ. ಗೊತ್ತುಂಟಾ? ಮತ್ತೆ ಮಂತ್ರ ಪಠನೆ ಮಾಡಿದ್ದು ಜೀವದಾಸೆಗಾಗಿ ಅಲ್ವಾ? ಯಾವುದಕ್ಕಾದ್ರೂ ಸುಮ್ಮನೆ ಅಲ್ಲ. ಪಠಣ ಮಾಡಿದ್ದು ಹೌದಲ್ಲ? ಪಠನೆ ಇರಬಹುದು, ಮತ್ತೆ? ಹಾಗೆ ಮಾಡಿದ್ರೆ ಆಗುದಿಲ್ಲ ಅವ್ನು ಹೋಗ್ಲಿಕ್ಕೆ. ಹೌದಾ? ಹೌದು. ಅದು ನೀ ಹೇಳುವುದು. ಹಾ. ಹಾ. ಅಯ್ಯೋ, ಹಾ. ಹಾಗೆ ಕೂತವ ನೀನು. ಹಾ, ಒಂದು ಸಂತೋಷ ಆಯ್ತು ನಿನ್ನ ಬಗ್ಗೆ. ಏನು ಗೊತ್ತುಂಟ? ಯಾವುದು? ನಮ್ಮ ಅಣ್ಣ ಆಯ್ಕೆ ನಿನಗೆ ಕೊಟ್ಟ. ಹಾ, ನೀನು ಆಯ್ಕೆ ಮಾಡಿಕೋ, ಹಾ, ಯಾರನ್ನಾದ್ರೂ ಅಡ್ಡಿಲ್ಲ ಅಂತ. ಹಾ, ಆಗ ಹಾ, ಬೇರೆಯವ್ರು ನೀನು ಆಯ್ಕೆ ಮಾಡ್ತೀಯೋ ಹಾ. ಎನ್ನುವ ಸಣ್ಣ ನೋವಿತ್ತು ನನಗೆ. ನಮಗ ಅಂತ ಅಭ್ಯಾಸವೇ ಇಲ್ಲ. ಹಾಗೇನು ಮಾಡ್ಲಿಲ್ವಲ್ಲ. ನಾವು ನಮಗೆ ಸರಿಯಾದವರೇ ಆಗಬೇಕು ಅಂತ ನಾವು ಆಯ್ಕೆ ಮಾಡಿ. ಆ ಮಟ್ಟಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಹಾ. ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ಒಳ್ಳೆದೇ ಆಯ್ತು. ಯಾಕೆ? ಅಯ್ಯೋ, ಹಾ. ನಿನ್ನ ಅಡ್ಡಟ್ಟೇನು, ಹಾ, ನಿನ್ನ ಪರಾಕ್ರಮವೇನು ಹಾ. ಈಗ ನೋಡುವುದಲ್ಲ. ಹಾ. ಈ ಹಿಂದೆ ಯುದ್ಧ ಆಗಿದೆ. ಹಾ. ಯುದ್ಧ ಮಾಡುತ್ತಾ ಮಾಡುತ್ತಾ ಇದ್ದ ಹಾಗೆ ಹಾ. ರಣಕ್ಕೆ ಬೆನ್ನು ಹಾಕಿ ಹಾ. ಓಡಿ ಹೋದವ ನೀನು ಹಾ. ಮತ್ತನ ಬಲವನ್ನು ಕೇಳ್ತೀಯೇನೋ? ಆ, ಹಾ. ನೀನು ನಿಪುಣ ಯಾವುದ್ರಲ್ಲಿ? ಊಟದಲ್ಲಿ ನಿಪುಣ. ಊಟ 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 ಊಟದಲ್ಲಿ ನಿಪುಣ ಎಂಬುದ ಬಲ್ಲೆ 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 ಊಟದಲ್ಲಿ ನಿಪುಣ ಎಂಬುದ ಬಲ್ಲೆ ಸಾಕುವ ಜಾತವರು ಬಿಡುವರ ಗಮನ ತೋಟವರ ದೊರೆಯುವ ಜೂಜಾಡುಗಳಲ್ಲಿ ನಿನ್ನ ಬೊಬ್ಬಾಟವೇನಾಯ್ತು ನುಡಿದ. ನೀನು ನಿಪುಣ ಹೌದು ಯಾವುದ್ರಲ್ಲಿ? ಒಂದೇ ನಿಮಿಷದಲ್ಲಿ ನಿಲ್ಕೊಳ್ತೇನೆ ನಾನೀಗ. ಹೌದಾ? ಹಾ. ನೀನು ಕೊಲ್ಲುವುದಲ್ಲ, ಹಾ. ನೀನು ತಿನ್ನುವುದು. ಹೌದಾ? ಊಟದಲ್ಲಿ ನಿಪುಣನೆಂಬುದ ಬಲ್ಲೆ. ಆರಗಿಸಿಕೊಂಡಿದ್ದೇನೆ. ಹೌದಾ? ಅಷ್ಟು ತಿಂದು ಬೇರೆಯವರಿಗಾದ್ರೆ ಅರಗಿಸಿಕೊಳ್ಳುವುದಕ್ಕೆ ಕಷ್ಟ ಅಜೀರ್ಣ ಆಗ್ತಿತ್ತು. ಆದ್ರೆ ನಿನಗೆ ದುಡಿಯದೆಯು ಹಾ. ಅದು ಜೀರ್ಣ ಆಗುತ್ತದಲ್ಲ ಪುಣ್ಯಾತ್ಮ. ಹಾಗೆ ತೊಂದರೆ ಇಲ್ಲ. ಹಾ. ನನ್ನದು ಲಕ್ಷ್ಯ ಅದಲ್ಲ. ಹಾ. ನೀ ಇಷ್ಟೆಲ್ಲ ಬೊಬ್ಬೆ ಹಾಕುವ ಹೌದು ಅಂತಾದ್ರೆ ಹಾ. ಅವತ್ತಿನ ದಿವಸದಲ್ಲಿ ಜೂಜಾಟದಲ್ಲಿ ಯಾಕೆ ಸಮ್ಮಾನವಾಗಿದ್ದೆ? ಅದೇ ಅಣ್ಣನ ಆಜ್ಞೆ ಆಗಿತ್ತು, ಆವತ್ತು ಸುಮ್ಮನಿದ್ದೆ. ಹೌದಾ? ಈಗ ಹಾಗಲ್ಲ. ಹಾ. ನಿನ್ನ 99 ಜನ ಸಹೋದರನ್ನ ಹಾ. ಒಂದಂತ ವೀರ ನಾನು, ಹೌದು. ಕೊನೆಯವ ನೀನು. ಅಲ್ಲಿ ಕಾಯ್ತಾ ಇದ್ದಾರೆ ಅವರೆಲ್ಲ. ಹೌದಾ? ಅಲ್ಲಿಗೆ ನಿನ್ನನ್ನು ಕಳಿಸ್ತೇನೆ. ಕಳಿಸ್ತೇನೆ ಬಾ. ಮತ್ತದಗ ಸಂತೋಷ ಒಪ್ಪಿನಣ ಮತ್ತದಗ ಸಂತೋಷ ಒಪ್ಪಿನಡುತ್ತಣ ಅವರವ ಧರ್ಮ ಜಾತಿ ಭಟೋತ್ತಮರ ಕರೆದು ನುಡಿದನು ಮದದ ಮೋಡಿಯಲಿ ಆಗ್ತಾ ಇತ್ತು. ಆ ಹೊತ್ತಿಗೆ ನನ್ನ ಗದಾಘಾತಕ್ಕೆ ಒಳಗಾದಂತಹ ಭೀಮಸೇನ ನೆಲಕ್ಕೆ ಬಿದ್ದಿದ್ದಾನೆ. ಯಾಕೆ? ದೂರದಲ್ಲಿ ನಿಂತು ಎಲ್ಲವರು ನೋಡ್ತಾ ಇದ್ದಾರೆ. ಅಮರ ಪಥವನ್ನು ಲಕ್ಷ್ಯವನ್ನು ಕೊಟ್ಟೆ ಅಂತಾದ್ರೆ ದೇವಾದಿ ದೇವತೆಗಳು ನೆರೆದಿದ್ದಾರೆ. ನೋಡಿರೋ ನಿಮ್ಮ ಅಂಶಿಕವಾಗಿ ಹುಟ್ಟಿಕೊಂಡದ ಭೀಮಸೇನ
ನೀರಿನ ಜಲದ ಮೇಲೆ ಬಿದ್ದಿದ್ದಾನೆ. ಅವನ ಆ ಚಂದವನ್ನು ನೋಡಿ, ಏ ತಮ್ಮ ದುಶ್ಯಾಸನ, ಬಾ ನೋಡು ಮಾವ, ನೀವು ಮಾಡಿದಂತಹ ಆ ಜೂಜಾಟದ ಫಲವಾಗಿ ಇವತ್ತು ಭೀಮಸೇನ ಬಿದ್ದಿದ್ದಾನೆ. ಬನ್ನಿ, ಏ ಬಾಬಾ ಬಾರೋ, ನೋಡು, ಏ ಮಿತ್ರ ಕರುಳು, ಬಾ ನೋಡು. ಕೌರವ, ಓ ನಿನಗೆ ಏನೋ ಹುಚ್ಚಿಸುವ? ಯಾಕೆ ಗುರುಗಳೇ? ಸತ್ತವರನ್ನು ಈಗ ಕರೀತಾ ಇದ್ದೀಯ. ಹೌದು, ಇದ್ದವರಲ್ಲಿ ಮಾತಾಡುವುದನ್ನು ಬಿಟ್ಟು ಹಾ ಸತ್ತವರು ಕರೆದ್ರೆ ಬರ್ತಾರ? ಗುರುಗಳೇ, ಆ? ತಪ್ಪಾದದ್ದೇ. ಆ. ಭೀಮಸೇನ ಬಿದ್ದ ಎನ್ನುವಂತಹ ಅತ್ಯಧಿಕ ಹರ್ಷದಲ್ಲಿ ನನ್ನನ್ನು ನಾನು ಮರೆತು ಹೋದೆ. ಹೌದು ಗುರುಗಳೇ, ಈ ಹೊತ್ತಿನಲ್ಲಿ ನಿನ್ನನ್ನು ಮರೆಯಲೇಬಾರದು. ಹೌದಾ? ಯಾಕೆ? ಹಾ. ನನ್ನ ಶಿಷ್ಯ ಅಲ್ವಾ? ಹಾಗಾದ್ರೂ ಒಂದು ಕೆಲಸ ಮಾಡೋಣ. ನಾವು ಮಾಡ್ಬೇಕಾದನ್ನು ಮಾಡ್ಲೇಬೇಕಲ್ಲ. ಹೌದು ಆ? ಗುರುಗಳೇ, ಆ? ನನಗೂ ಸ್ವಲ್ಪ ಆಯಾಸ ಆದಾಗುಂಟು. ಆ. ಇನ್ನು ಉಳಿದದ್ದು ನೀವು ಸುಧಾರಿಸ್ತೀರಾ? ಇಲ್ಲ ಇಲ್ಲ, ಇದು ನಿನ್ನಿಂದಲೇ ಆಗಬೇಕಾದ್ದು. ಹೌದಾ? ಹಾಗಾದ್ರೆ ನಾನೇ ಮಾತಾಡಿಸ್ತೇನೆ. ಮಾತಾಡ್ತೇನೆ. ನೋಡಿರಿ ಧರ್ಮದ ಫಲಗುಣಾದಿಗಳು, ನೋಡಿ ನೋಡಿರಿ ಧರ್ಮದ ಫಲಗುಣಾದಿಗಳು, ರೂಢಿಯೋ ಅನಿಲದ ಬಿದ್ದ, ರೂಢಿಯೋ ಅನಿಲದ, ರೂಢಿಯೋ ಅನಿಲದ ಬಿದ್ದ ಚಂದಗಳ, ಬಿದ್ದ ಚಂದಗಳ, ಬಿದ್ದ ಚಂದಗಳ, ತನ್ನ ಮಾಲಿನಿಗಿದ್ದ ಮುನ್ನಿನ ಭಾಷೆ ವ್ಯರ್ಥ, ಕನ್ನಡಿಗಂತಾಯ್ತು ಇನ್ನು ನಾಳುವಾದೆಂದು, ನೋಡಿ ನೋಡಿ. ಏ ಧರ್ಮರಾಯ, ಯಾಕೋ ನೆಲ ನೋಟಕನಾಗಿದ್ದೀಯ, ಜ್ಞಾನ ಮೊದಲನಾಗಿದ್ದೀಯ, ಕಣ್ಣೀರು ಸುರಿತಾ ಇದೆ. ಬುಡ ಕಡಿದ ಬಾಳೆಯಂತೆ, ಬೃಹದಾಕಾರವಾದಂತಹ ಆಳದ ಮರದಂತೆ ದಪ್ಪನೆ ನೆಲದ ಮೇಲೆ ಭೀಮಸೇನ ಬಿದ್ದಿದ್ದಾನೆ. ಆನೆ ಬಿದ್ದರೂ 100, ಆನೆ ಇದ್ರೂ 100. ನೋಡಿದೀಯಾ, ಭೀಮಸೇನ ಸತ್ತದ್ದು ಒಂದು ರೀತಿಯಿಂದ ನಿಮಗೆ ಲಾಭವೇ ಹೌದು. ಯಾಕೆ? ಈ ಹಿಂದೆ ನೀವು ಭಿಕ್ಷಾಟನೆಯನ್ನು ಮಾಡಿ ಅದರಲ್ಲಿ ನಾವು ಉಣ್ಣುತ್ತಿರುವಾಗ ನಿಮ್ಮ ಎಲ್ಲವರಿಗೆ ಒಂದು ಪಾಲು, ಉಳಿದ ಒಂದು ಪಾಲು ಭೀಮಸೇನಿಗಂತೆ. ಅವ ಸತ್ತನಲ್ಲ, ಇನ್ನು ತೊಂದರೆ ಇಲ್ಲ, ನೀವೇ ಹಂಚಿಕೊಳ್ಳಬಹುದು. ನೀನು ನೋಡುವುದಿಲ್ಲ, ನಿನಗೆ ನೋಡುವುದಕ್ಕೆ ಮನಸ್ಸಿಲ್ಲ. ಅರ್ಜುನ, ನೋಡ ನೋಡ ಭೀಮಸೇನ ಬಿದ್ದ ಚಂದವನ್ನು. ನೀವು ಭೀಮಾರ್ಜುನರ ಜೊತೆಯಾಗಿ ನಿಂತರೆ ನಿಮ್ಮನ್ನು ಕೆಣಕುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಂತೆ. ನೋಡ, ಅದಲ್ಲ ಅಂತಾದರೆ ಅವನನ್ನು ಬದುಕಿಸುವುದಕ್ಕೆ ಏನಾದರೂ ಪ್ರಯತ್ನ ಮಾಡು. ಪಾಪ ಈ ಮಕ್ಕಳಲ್ಲಿ ಹೇಳಿ ಪ್ರಯೋಜನ ಇಲ್ಲ, ಅವರು ನೋಡ್ತಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನೋ ಅವರಿಂದ ಸಾಧ್ಯ ಇಲ್ಲ. ಇವರೆಲ್ಲವರನ್ನು ನೋಡಿ ನೋಡಿ ಅಂತ ಕರೆದ್ರು ಇವರು ನೆಲ ನೋಟಕರಾಗಿದ್ದಾರೆ. ಕೌರವ, ಓ, ಇದು ಸ್ವಲ್ಪ ಹೆಚ್ಚಾಯ್ತು ಕಾಣುವುದಿಲ್ಲ. ನನ್ನದು ಹೆಚ್ಚಾಯ್ತು ಹೆಚ್ಚಾಯ್ತು ಅಂತ ಹೇಳ್ತೀರಿ ಗುರುಗಳೇ, ಮುಂದುವರಿಸಿ ಅಂತ ಹೇಳುವಾಗ ಅದಕ್ಕೂ ಆಗುವುದಿಲ್ಲ. ಹಾಗಲ್ಲ ಕೌರವ, ಮತ್ತೆಂತ? ಇದಕ್ಕೆಲ್ಲ ಹಾ. ಸೂತ್ರಧಾರ ಒಬ್ಬ ಇದ್ದಾನಲ್ಲ, ಅವನನ್ನು ಮಾತಾಡಿಸ್ಬೇಕು. ಹೌದು, ಇವರೆಲ್ಲ ಪಾತ್ರಧಾರಿಗಳು. ಹಾ. ಅವರೇ ಕಪಟ ನಾಟಕ ರಂಗ, ನಾಟಕ ರಂಗ, ಕಪಟ ನಾಟಕ ರಂಗ,
ಚಪಳತ್ವದಿ ಮಾತಾಡು ಚಪಳತ್ವದಿ ಮಾತಾಡು ಚಪಳತ್ವದಿ ಮಾತಾಡು ಚಪಳತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಪಿತವೇನೋ ನಿನ್ನಂಗ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಗುಪಿತವೇನೋ ನಿನ್ನಂಗ ಗುಪಿತವೇನೋ ನಿನ್ನಂಗ ಗುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಭೀಮನ ನೋಡು ನೀ ಮಾತಾಡು ರಂಗ ಕಪಟ ನಾಟಕ ನಾಟಕ ರಂಗ ಗುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಮಾತಾಡು ನೋಡು ರಂಗ ರಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಭೀಮನ ನೋಡು ನೀ ಮಾತಾಡು ಭೀಮನ ನೋಡು ರಂಗ ಕಪಟ ನಾಟಕ ರಂಗ ನಾಟಕ ಎನ್ನುವುದೇ ಕಪಟ ಕಪಟ ಎನ್ನುವುದೇ ನಾಟಕ ಹಾಗಾದ್ರೆ ಕಪಟ ನಾಟಕ ಯಾಕೆ ಕಪಟಕ್ಕೂ ನಾಟಕಕ್ಕೂ ಎರಡಕ್ಕೂ ಒಬ್ಬ ಸೂತ್ರಧಾರ ಎನ್ನುವವ ಬೇಕಾಗುತ್ತದಂತೆ ಆ ಸೂತ್ರಧಾರ ನೀನಾದ ಕಾರಣ ನಿನ್ನಲ್ಲಿ ಹೇಳ್ತಾ ಇದ್ದೇನೆ ಓ ರಂಗ ನಿನ್ನ ಹುಟ್ಟು ಎನ್ನುವುದೇ ಬಹಳ ವಿಚಿತ್ರ ಯಾವ ಮಕ್ಕಳು ಕೂಡ ಹುಟ್ಟಿದಂತಹ ಆ ಸಂದರ್ಭದಲ್ಲಿ ನಾನು ದೇವರು ಅಂತ ಹೇಳಿಕೊಳ್ಳುವುದಿಲ್ಲ ಆದರೆ ನೀನು ಸೆರೆಮನೆಯಲ್ಲಿರುವಂತಹ ವಸುದೇವ ದೇವಕಿಯರಿಗೆ ಬಾಯಿ ಬಿಟ್ಟು ಹೇಳಿದೆಯಂತೆ ಕೃಷ್ಣಸ್ತು ಭಗವಾನ್ ಸ್ವಯಂ ಎನ್ನುವ ಹಾಗೆ ಆಗಲೇ ಅರ್ಥವಿಸಿಕೊಂಡಿದ್ದೇವೆ ನೀನೇನು ನಿನ್ನ ಯೋಗ್ಯತೆ ಏನು ಎನ್ನುವ ಹಾಗೆ ತದನಂತರ ಕುಂಬಾರನ ಮನೆಯಲ್ಲಿರುವಂತಹ ವೇಳೆಯಲ್ಲಿ ಕುಂತಿದೇವಿ ನಿನ್ನ ಪಾದಗಳಿಗೆ ಈ ಮಕ್ಕಳನ್ನು ತಂದು ಒಪ್ಪಿಸಿದಾಗ ನೀನೊಂದು ಮಾತುಗಳನ್ನು ಹೇಳಿದೆಯಂತೆ ಮಮ ಪ್ರಾಣಾಹಿ ಪಾಂಡವ ಪಾಂಡವರು ನನ್ನ ಪಂಚ ಪ್ರಾಣಗಳಂತೆ ಅವರನ್ನು ರಕ್ಷಿಸ್ತೇನೆ ಜೋಪಾನವಾಗಿ ಎನ್ನುವ ಹಾಗೆ ನಿನ್ನ 5 ಪ್ರಾಣಗಳಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಪ್ರಾಣವಾಯುವಿನ ಮಗ ಪ್ರಾಣ ಇಲ್ಲದೆ ನಿತ್ರಾಣಿಯಾಗಿ ಬಿದ್ದಿದ್ದಾನೆ ಪ್ರಾಣ ಸ್ವರೂಪನಿಗೂ ಪ್ರಾಣ ಎನಿಸಿಕೊಂಡ ನೀನು ಯಾಕೆ ಸುಮ್ಮನಿದ್ದಿ ಬಹುಶಃ ಹೀಗೆ ಅಂತ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಈ ಹಿಂದೆ ನೀನು ಕೆಲವರನ್ನು ಮೆಟ್ಟಿ ಕೆಲವರನ್ನು ತಟ್ಟಿ ಕೆಲವರನ್ನು ಒತ್ತಿ ಕೆಲವರನ್ನು ಅಟ್ಟಿ ಕೊಂದಿದ್ಯಂತೆ ಇದು ಕೌರವನ ಕೊನೆಯ ನಗು ಏನು ಮಾಡ್ತಾನೆ ಮಾಡಲಿ ನೋಡುವ ಆರುವಂತಹ ದೀಪಕ್ಕೆ ಪ್ರಕಾಶತೆ ಹೆಚ್ಚು ಇವ ಎಷ್ಟು ಬೀಸ್ತಾನೆ ಬೀಸಲಿ ಬೀಸಿದ ಮೇಲೆ ಇವನದ್ದಾದಂತಹ ನಂದುವಿಕೆಯನ್ನು ನೋಡೋಣ ಎನ್ನುವ ಕಾರಣದಿಂದ ನೀನು ಸುಮ್ಮನಾಗಿದ್ಯೋ ನನಗೆ ಅರ್ಥವಾಗುತ್ತಾ ಇಲ್ಲ ಈ ಹಿಂದೆಯೇ ನಿನ್ನಲ್ಲಿ ಹೇಳಿದ್ದೇನೆ ಸಂಧಾನಕ್ಕೆ ಬಂದ ಕಾಲದಲ್ಲಿ ದುರಕಂಜೆ
ನೆಲಕಂಜೆ ಛಲಕ್ಕಿರಿವೆ ಎನ್ನುವ ಹಾಗೆ ನಾನು ಕೌರವ ಬಾಗುವಂತಹ ಕಬ್ಬಿಣದ ಕಂಬ ಅಲ್ಲ, ಮುರಿದು ಹೋಗುವ ಕಲ್ಲಿನ ಕಂಬ. ಒಂದ ಮುರಿ, ಇಲ್ಲದಿದ್ದರೆ ಅವನನ್ನು ಯುದ್ಧರಂಗದಿಂದ ಸರಿಯುವಂತೆ ಮಾಡು. ಆಯ್ಕೆಯನ್ನು ನಿನ್ನ ಮುಂದಿಟ್ಟಿದ್ದೇನೆ, ತೀರ್ಮಾನ ನಿನ್ನದು. ಹೇಗೆ ಗುರುಗಳೇ? ಅಗಹರನ ಪದಕೆರಗಿ ಕೈಗಳ ಮುಗಿದು ಧರ್ಮಜೋ ನೋಡಿದ್ಯಾ, ನಮ್ಮೆಲ್ಲರ ಗೆಲುವಿನ ಕೇಂದ್ರ ಬಿಂದು ಧರಾಶಾಹಿಯಾಗಿದ್ದಾನೆ. ಅವನ ಉಬ್ಬೇರ್ತಾ ಇದ್ದಾನೆ. ಮುಂದೆ ಏನು ದೇವರೇ? ಧರ್ಮರಾಯ, ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಭೀಮಸೇನ ಸತ್ತಿದ್ದಾನೆ ಎನ್ನುವುದಾಗಿ ಭಾವಿಸಿಕೊಳ್ಳಬೇಡ. ಅವ ಮೂರ್ಛಾವಸ್ಥೆಯಲ್ಲಿದ್ದಾನೆ. ಅವನನ್ನು ನಾನೇ ಎಬ್ಬಿಸ್ತೇನೆ ನೋಡಿ. ತುಳಿಯುವುದಕ್ಕೆ ಮುಂದಾಗ್ತಾ ಇದೀಯ. ತುಳಿಯುವುದು ಸರಿಯಲ್ಲ. ಯಾಕೆ ಹೇಳು? ಅವ ಧರಿಸಿರುವಂತ ಕಿರೀಟ ಯಾವುದು? ಚಂದ್ರವಂಶದ ಕಿರೀಟ. ಹಾಗಾಗಿ ನೀನು ತುಳಿದಂತಾದ್ರೆ ಚಂದ್ರವಂಶಕ್ಕೆ ಅವಮಾನ ಮಾಡಿದ ಹಾಗೆ. ಆ ಕಾರಣಕ್ಕಾಗಿ ಈಗ ಮಾಡುವಂತ ಹೋರಾಟದಲ್ಲಿ ಜಯ ಎನ್ನುವುದು ನಮ್ಮ ಪಾಲಿಗೆ ಸಿಕ್ಕದ ಹಾಗಾಯಿತು. ಹಾಗಾಗಿ ಹೋಗುವ ಓತಿಯನ್ನು ಸೇರೋಣ, ಸ್ನಾನ ಇತ್ಯಾದಿಗಳನ್ನು ಪೂರೈಸಿ ನಾವು ಬಿಡದಿಯನ್ನು ಸೇರಿಕೊಳ್ಳೋಣ. ಹೇಗೆ? ಧರ್ಮಯುದ್ಧ ಆಗಬೇಕೆಂಬುದಾಗಿ ಹೇಳಿದಾಗ ನೀನು ಏನು ಮಾಡಿದೆ? ಭೀಮನಿಂದ ಕೌರವರನ್ನು ಮುರಿಸಿದೆ. ಯಾಕೆ ಹೀಗೆ ಮಾಡಿದೆ ಹೇಳು? ಅಣ್ಣಯ್ಯ, ಎಂತದು? ನಾನೇನು ಮಾಡಬೇಕೋ ಅದನ್ನೇ ಮಾಡಿದೆ. ಧರ್ಮ ಸಮ್ಮತವಾದಂತ ಯುದ್ಧ ಆಗಬೇಕೆಂಬ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದೆ ಬಿಟ್ರೆ ಮತ್ತೇನು ಇಲ್ಲ ಅಣ್ಣ ಇದರಲ್ಲಿ. ಧರ್ಮ ಧರ್ಮ ಅಂತ ಹೇಳಿ ನನ್ನ ಪಕ್ಷದವ್ರನ್ನ ಎಲ್ಲರನ್ನು ಕೊಲ್ಲಿಸಿದ್ಯಾ. ನಿನ್ನ ಪಕ್ಷದವ್ರು ಯಾರು ಏನೂ ಆಗ್ಲಿಲ್ಲ ಅಲ್ವಾ? ಸಂಕಲ್ಪ ವಿನಾಕಾರಣ ನನ್ನ ತೀರ್ಥಾಟನೆ ಕಡಿಸಿಕೊಟ್ಟವ ನೀನೇ ಅಲ್ವಾ? ನಾನೇ ಅಲ್ವಾ? ಗೋವಿನ ನೆಪ ಇಟ್ಟುಕೊಂಡು ನನ್ನ ಹೆಂಡತಿ ನನ್ನನ್ನು ಕಾಯ್ತಾ ಇರಲು ತೀರ್ಥ ತಂದಿದ್ದೇನೆ. ಈ ಸಲ ನಿನಗೆ ತೀರ್ಥ ಕೊಡುವುದಲ್ಲ, ಪ್ರಥಮವಾಗಿ ನನ್ನ ಹೆಂಡತಿಗೆ ಕೊಂಡು ಅದು ಕೆಲಸ ಮಾಡ್ತೀನಿ. ನೇರವಾಗಿ ಹೋಗುವ ಹೊತ್ತಿಗೆ ಸೇರಿ ಸ್ಥಾನ ಪೂರೈಸಿ